Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama
Rama Rama Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama Rama Hare 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 Krishna 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 Hare 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 Rama Rama Hare 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 Krishna 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 Hare 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 Rama Rama Hare 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 Krishna Krishna Hare 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 Rama Rama Hare Hare. Thanks, Mataji. Hare Krishna. Hare Krishna, Prabhu. Hare Krishna. Hare Krishna. Om Namo Bhagavate Vasudevaya. 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 Narayanam Namaskritya Narottamam Naram Chaiva Narottamam. Devim Saraswatim Vyasam Devim Saraswatim Vyasam. Tato Jayam Udiraye Tato Jayamudiraye. Nashtaprayeshu Abhadreshu Nashtaprayeshu Abhadreshu. Nityam Bhagavata Sevaya Nityam Bhagavata Sevaya. Bhagavati Uttama Shloke Bhagavati Uttama Shloke. Bhaktir Bhavati Naishtiki. Bhaktir Bhavati Naishtiki. ಈಗ ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ 3ನೇ ಅಧ್ಯಾಯ ಶ್ಲೋಕ 17. ಧಾನ್ವಂತರಂ ದ್ವಾದಶಮಂ ತ್ರಯೋದಶಮಂ ಏವ ಚ ಅಪಾಯೇಯತ್ ಸುರಾನ್ ಅನ್ಯಾನ್ ಮೋಹಿನ್ಯಾ ಮೋಹಯನ್ ಸ್ತ್ರಿಯಾ. ಅನುವಾದ ಓದಿ ಮಾತಾಜಿ ಯಾರಾದ್ರೂ. ಧ್ರುವಲ್ ಮಾತಾಜಿ ಇದ್ದೀರಾ? ಸುನೀತಾ ಮಾತಾಜಿ, ರಾಘವೇಂದ್ರ ಪ್ರಭು ನೀವಿದ್ದೀರಾ? ನೋಡಿ ಅನುವಾದ ಕನ್ನಡದಲ್ಲಿ. ಓದ್ಬೇಕಾ ಪ್ರಭು? ಓದಿ ಮಾತಾಜಿ, ಓದಿ. ತನ್ನ 12ನೇ ಅವತಾರದಲ್ಲಿ ಭಗವಂತನು ಧನ್ವಂತರಿಯಾಗಿ ಕಾಣಿಸಿಕೊಂಡನು. 13ನೇ ಅವತಾರದಲ್ಲಿ ಮೋಹಿನಿಯಾಗಿ ರೂಪ ತಾಳಿ ತನ್ನ ಮನಮೋಹಕ ಸೌಂದರ್ಯದಿಂದ ಅಸುರರನ್ನು ಮೋಹಿತರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತವನ್ನು ನೀಡಿದನು. ಸೊ ಈಗ ಹಿಂದಿನ ಕೂರ್ಮ ಅವತಾರ ಕೇಳಿದ್ರೆ, ಕೂರ್ಮ ಅವತಾರನು ಕೂಡ ಅದೇ ಸಮುದ್ರ ಮಂಥನಕ್ಕೆ ಬರೋದು. ಇಲ್ಲಿ ಧನ್ವಂತರಿ ಮೋಹಿನಿ ಅವತಾರ ಕೂಡ ಅದೇ ಸಮಯಕ್ಕೆ ಬರ್ತಾರೆ. ಧನ್ವಂತರಿ ಮೋಹಿನಿ ಅವತಾರ. ಸೊ ಧನ್ವಂತರಿ ಆಯುರ್ವೇದಕ್ಕೆ ಅವರೇ ಮೂಲ, ಅವರೇ ಆಯುರ್ವೇದ ಕೊಟ್ಟದ್ದು. ಮತ್ತೆ ಮೋಹಿನಿ ಅವತಾರ ಅಮೃತ. ಧನ್ವಂತರಿಯವರು ತಂದು ಅಮೃತವನ್ನು ತಂದ ತಕ್ಷಣವೇ ಈ ಅಸುರರು ಕಿತ್ಕೊಂಡ್ಬಿಡ್ತಾರೆ ಅವ್ರ ಕೈಯಿಂದ. ಅವ್ರ ನಂತರ ಎಲ್ಲ ಮತ್ತೆ ಇವರು ದೇವತೆಗಳೆಲ್ಲ ಏನಾಯ್ತಿದ್ರು, ನಾವು ಇಷ್ಟು ಕಷ್ಟಪಟ್ಟಿದ್ವಿ, ಅಮೃತ ನಮ್ಮ ಕೈಯಲ್ಲಿಲ್ಲ ಅಲ್ವಾ ಈಗ ಅಂತ ಒಂದು ಬೇಸರಗೊಳ್ತಾರೆ. ಹಾಗೆ ಭಗವಂತನ ಇನ್ನೊಂದು ರೂಪ ಮೋಹಿನಿ ಅವತಾರ ತೆಗೆದು. ಸೊ ಮೋಹಿನಿ ಅವತಾರ ಎಷ್ಟು ಸುಂದರವಾದ ರೂಪ ಅಂದರೆ ಎಲ್ಲರೂ ಕೂಡ ಅಷ್ಟು ಅಚ್ಚರಿ ಆಗ್ತಾರಂತೆ.
ಹೇಳ್ತಾರೆ ಲಕ್ಷ್ಮೀದೇವಿಗಿಂತ ಅತಿ ಸುಂದರ ರೂಪ ಕೃಷ್ಣನು, ಈ ಮೋಹಿನಿಯ ರೂಪ ಅಂತ. ಸೊ ಎಲ್ಲ ಇವರು ಅಸುರರು ಯಾರಿರ್ತಾರೆ ಇವರೆಲ್ಲ ಎಲ್ಲ ಮೋಹಗೊಳ್ತಾರೆ ಸಂಪೂರ್ಣವಾಗಿರೋ. ಮತ್ತೆ ಅವರು ಅಸುರರು ಹೇಳೋದು, ಮೋಹಿನಿಯರು ನೋಡಿದ ತಕ್ಷಣವೇ, ನೀವು ಇದ್ರ ಮುಂಚೆ ಅವರು ಧನ್ವಂತರಿಯಿಂದ ಕಿತ್ಕೊಂಡ್ಬಿಟ್ಟಿರ್ತಾರೆ, ಅಮೃತ ಕಿತ್ಕೊಂಡ್ಬಿಟ್ಟು ಅವರ ಮಧ್ಯೆನೇ ಕಲಹ. ಒಬ್ಬ ಅಸುರ ನನಗೆ, ಇನ್ನೊಬ್ಬ ಅಸುರ ನನಗೆ, ಏನೋ ಒಂದು ಇದಿಲ್ಲ, ಅವ್ರ ಮಧ್ಯೆ ಒಂದು ಒಪ್ಪಂದ ಇಲ್ಲ. ಸೊ ಹೀಗೆ ಮಾಡುವಾಗ ಮೋಹಿನಿಯರು ನೋಡಿದ್ಮೇಲೆ ಅವರೆಲ್ಲರೂ ಹೇಳ್ತಾರೆ, ನೀವು ಡಿಸೈಡ್ ಮಾಡಿ, ನೀವು ಹೇಗೆ ನಿರ್ಧಾರ ಮಾಡ್ತೀರೋ ಹಾಗೆ ನಾವು ತಗೊಳ್ತೀವಿ. ಸೊ ಅಂತ ಎಲ್ಲ ಅಸುರರು ಕೂಡ ಒಪ್ಕೊಳ್ತಾರೆ. ಸೊ ಹಾಗಾಯ್ತು, ಮೋಹಿನಿ ರೂಪದಲ್ಲಿ ಭಗವಂತನು, ಆಯ್ತು ನಾನು ಎಲ್ಲರಿಗೂ ಕೊಡ್ತೇನೆ, ಅದೇ ಕಂಡೀಷನ್ಸ್, ನಾನು ಹೇಗೆ ಕೊಡ್ತೀನಿ ನೀವು ತಗೊಳ್ಬೇಕು ನೀವು, ಆ ಥರ ಎಲ್ಲ. ಅದೇ ಅವ್ರು ಎಷ್ಟೊಂದು ಮೋಹಗೊಂಡಿರ್ತಾರೆ ಅಂದರೆ, ನೀವೇನು ಡಿಸೈಡ್ ಮಾಡೋದು ಸರಿ, ನಾವು ಸ್ವೀಕರಿಸ್ತೇವೆ, ನೀನೇ ಪರ್ಫೆಕ್ಟ್ ಜಡ್ಜ್ ಅಂತ. ಸೊ ಎಲ್ಲರೂ ಕೂಡ ಎಲ್ಲ ಒಂದು ದಿವಸ ಎಲ್ಲ ನೆಕ್ಸ್ಟ್ ಡೇನೋ ಏನೋ ಅವತ್ತೇ ಎಲ್ಲ ಸ್ನಾನ ಮಾಡಿ ಬಂದು ಒಂದು ಲೈನಲ್ಲಿ ಕೂತ್ಕೊಳ್ತಾರೆ. ಒಂದರ ಸಾಲಲ್ಲಿ ದೇವತೆಗಳು, ಇನ್ನೊಂದು ಸಾಲಲ್ಲಿ ದಾನವರು. ಸೊ ಮೋಹಿನಿ ಮೂರ್ತಿ ಏನು ಮಾಡ್ತಾರೆ, ಮೊದಲಿಗೆ ಅಸುರರ ಹತ್ರ ಹೋಗ್ತಾರೆ, ದಾನವರ ಹತ್ರ. ಅವನ ಪ್ರತಿಯೊಬ್ಬರನ್ನು ತುಂಬ ಒಂದು ಮಾತಾಡೋದು, ಸೊಗಸಾಗಿ ಮಾತಾಡಿ ಆಕರ್ಷಗೊಂಡು ಏನು ಕೊಡೋದಿಲ್ವಂತೆ ಅವ್ರಿಗೆ, ಈಗ ಮುಂದೆ ಹೋಗ್ಬಿಡ್ತಾರೆ. ಆದರೆ ಪ್ರತಿಯೊಬ್ಬರು ಆ ಮೋಹಿನಿ ಮೂರ್ತಿಗೆ ಎಷ್ಟು ಇದಾಗಿರ್ತಾರೆ, ಮೋಹಗೊಂಡಿರ್ತಾರೆ ಅಂದರೆ, ಅವರ ಇರೋ ಒಂದು ಪರ್ಟಿಕ್ಯುಲರ್ ಸಂಬಂಧ ಅದು ಹೋಗ್ಬಾರ್ದು ಅನ್ನೋದಕ್ಕೆ ಅವರು ಕೊಡಲಿಲ್ಲ ಅಂದ್ರೂ ಕೂಡ ಅವರು ಹಾಗೆ ಸಹಿಸ್ಕೊಂಡು ಕೂತ್ಕೊಳ್ತಾರೆ. ಅಂದರೆ ಅವ್ರು ಅಷ್ಟು ಮೋಹಗೊಂಡಿರ್ತಾರೆ, ಭ್ರಾಂತಿಗೊಂಡಿರ್ತಾರೆ ಪ್ರತಿಯೊಬ್ಬರು ಅಸುರರು. ಸೊ ಮೋಹಿನಿ ಮೂರ್ತಿ ಎಲ್ಲ ಅಸುರರಿಗೂ ಒಂದು ಸ್ವೀಟ್ ವರ್ಡ್ಸ್, ಸಿಹಿಯಾದ ಮಾತು ಅಷ್ಟೇ ಹೇಳೋದು, ಏನೂ ಕೊಡೋದಿಲ್ಲ. ನಂತರ ಇಲ್ಲಿ ದೇವತೆಗಳಿಗೆ ಬರ್ತಾರೆ, ದೇವತೆಗಳಿಗೆ ಒಬ್ಬೊಬ್ಬರಿಗೂ ಕೊಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಈ ಅಮೃತವನ್ನು ಕೊಡಿದ್ಮೇಲೆ ಅವ್ರು ಸುಮ್ಮನೆ ಶಕ್ತಿಶಾಲಿ ಬಲಶಾಲಿಯಾಗಿ ಅವ್ರು ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಾರೆ ಅಷ್ಟೇ. ದಾನವರಂದರೆ ಅವ್ರದ್ದು ಸದುಪಯೋಗ ಮಾಡೋದು, ಅವ್ರು ಏನು ಸಿಕ್ಕಿದ್ರು ದುರುಪಯೋಗ ಮಾಡೋದು ಅಷ್ಟೇ. ಸೊ ಹಾಗೆ ಏನು ಕೊಡೋದಿಲ್ಲ ಅವ್ರಿಗೆ. ಆದರೆ ಇಲ್ಲಿ ಅವರು ದೇವತೆಗಳಿಗೆ ಕೊಡೋಕ್ಕೆ ಶುರು ಮಾಡಿದಾಗ ಇಬ್ಬರು ಅಸುರರು ಇರ್ತಾರಂತೆ, ರಾಹು ಕೇತು. ಇವರಿಬ್ಬರು ಅಸುರರೇ, ಆದರೆ ಇವರು ಈ ದೇವತೆಗಳ ವಸ್ತ್ರವನ್ನು ತಗೊಂಡ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಡ್ತಾರೆ. ಇದನ್ನ ಸೂರ್ಯಚಂದ್ರ ನೋಡ್ತಾರೆ. ಸೂರ್ಯಚಂದ್ರ ನೋಡಿದಾಗ ಇವರು ಅಸುರರು, ಇವ್ರನ್ನ ನೀವು ಅಂತೇಳಿ ಮೋಹಿನಿ ಮೂರ್ತಿಗೆ ಹೇಳಿದ್ದೆ. ಮೋಹಿನಿ ಮೂರ್ತಿ ತಕ್ಷಣ ಸುದರ್ಶನವನ್ನ ಇದು ಮಾಡ್ತಾರೆ. ಮೋಹಿನಿ ಮೂರ್ತಿಗೆ ವಿಷ್ಣುವೇ. ಸೊ ಹಾಗೆ ಸುದರ್ಶನ ಚಕ್ರವನ್ನು ಬಿಟ್ಟು ಆ ರಾಹುಕೇತುನ ಸಂಹಾರ ಮಾಡ್ತಾರೆ. ಸೊ ಹೇಳ್ತಾರೆ, ರಾಹುಕೇತು ಸಂಹಾರ ಆದ್ಮೇಲೆ ಅವರ ತಲೆ, ಅವರು ಅಮೃತ ಕುಡಿದ್ಬಿಟ್ಟಿರ್ತಾರೆ. ಮೋಹಿನಿ ಮೂರ್ತಿ ಅವರಿಗೆ ಅಮೃತ ಕೊಟ್ಟಾಗ ಅವ್ರ ಬಾಯಿಯೊಳಗೆ ಹೋಗ್ಬಿಟ್ಟಿರುತ್ತೆ, ಕೆಳಗೆ ಬಂದಿರೋದಿಲ್ಲ. ಕೆಳಗೆ ಅಂದ್ರೆ ಅವರ ಗಂಟಲಿನ ಕೆಳಗೆ ದೇಹದಲ್ಲಿ ಬಂದಿರೋದಿಲ್ಲ. ಸೊ ಅಲ್ಲೇ ಅದು ನಿಂತಿರೋದ್ರಿಂದ ಅವರ ತಲೆ ಅಮರ ಆಗ್ಬಿಡುತ್ತೆ. ಅಂದ್ರೆ ಇದು ಮೋಹಿನಿ ಮೂರ್ತಿ ಈ ಅಮೃತದ ಶಕ್ತಿ ತೋರಿಸ್ಲಿಕ್ಕೆ ಈ ತರ ಮಾಡಿದೊಂದು ಲೀಲೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಅವ್ರನ್ನು ಕೂಡ ಕೊಡದೆ ಇರ್ಬೋದಾಗಿತ್ತು. ರಾಹು ಕೇತು ಬಂದು ಈ ಕಡೆ ಕೂತಾಗ ಗೊತ್ತಾಗುತ್ತೆ ಅವ್ರಿಗೆ, ಮೋಹಿನಿ ಮೂರ್ತಿಗೆ. ಆದ್ರೂ ಕೂಡ ಈ ಪವರ್, ಅಮೃತದ ಪವರ್, ಶಕ್ತಿ ಗೊತ್ತಾಗಲಿ ಅನ್ನೋದಕ್ಕೆ ಅವರು ಒಂದು ಲೀಲೆ ಮಾಡೋದು. ಇವರು ರಾಹು ಕೇತು ಅಸುರರ ಕಡೆಯಿಂದ ಬಂದು ದೇವತೆಗಳ ಕಡೆ ಕುತ್ಕೊಳ್ಳೋದು, ಮತ್ತೆ ಸೂರ್ಯಚಂದ್ರರು ಹೇಳಿದಾಗ ಅವ್ರನ್ನ ಸುದರ್ಶನ ಚಕ್ರದಿಂದ ಸಂಹಾರ ಮಾಡೋದು. ಸೊ ಈಗಲೂ ಕೂಡ ಇವರು ಛಾಯಾಗ್ರಹಗಳಾಗಿ ಇವರಿದ್ದಾರೆ, ರಾಹು ಕೇತುಗಳು ಇದ್ದಾರೆ. ಮತ್ತೆ ಇವರು ದೇವತೆಗಳ ವೈರಿ, ಪರ್ಟಿಕ್ಯುಲರ್ಲಿ ಸೂರ್ಯಚಂದ್ರರು ಅಂದ್ರೆ ಇವರಿಗೆ ವೈರತ್ವ, ಶತ್ರುತ್ವ. ಸೊ ಇವರು ಈ ನಾವು ಗ್ರಹಣ ಸಮಯದಲ್ಲಿ, ಇವರು ಗ್ರಹಣ ಅಂದ್ರೆ ಇವರು ಬಂದು ಈ ಸೂರ್ಯ ಚಂದ್ರನ್ನ ಕಬಳಿಸೋದು ಈ ಅಸುರರಿದ್ದಾರೆ. ಮತ್ತೆ ಆ ಸಮಯದಲ್ಲಿ ಸುದರ್ಶನ ಬಂದು ಮತ್ತೆ ಅವ್ರನ್ನ ಓಡಿಸೋದು. ಪ್ರತಿ ಸಲ ಇದು ಆಗೋದು, ಇದು ಗ್ರಹಣ ಸಮಯದಲ್ಲಿ. ಈ ಛಾಯಾಗ್ರಹಗಳಂತ ಹೇಳ್ತಾರೆ. ನಮ್ಗೆ ಕಾಣೋದಿಲ್ಲ ಈ ಛಾಯಾಗ್ರಹಗಳು, ನಮ್ಗೆ ವಿಜ್ಞಾನ ಇದು ಏನು ಅಂತ ಗೊತ್ತಿಲ್ಲ. ಈ ರಾಹು ಕೇತು ಅನ್ನೋದು ಒಂದು ಗ್ರಹಗಳು, ಆದ್ರೆ ಇದು ನಮ್ಗೆ ಅದ್ರಲ್ಲಿ ಕಾಣ್ತಾ ಇಲ್ಲ ನಮ್ಗೆ ಹೇಗೆ ಏನು ಅಂತ. ನಮ್ಮ ಎಕ್ಸ್ಪ್ಲನೇಷನ್ಸು ಗ್ರಹಣಕ್ಕೆ ಹೊಂದಿದೆ ಇವತ್ತು ವಿಜ್ಞಾನದಲ್ಲಿ. ಆದ್ರೆ ನಮ್ಮ ವೈದಿಕ ಜ್ಞಾನದ ಪ್ರಕಾರ ಇವರು ರಾಹು ಕೇತು ಅಂತ ಅಸುರರು, ಇವರು ಗ್ರಹಗಳಾಗಿ ಉಳಿದುಬಿಟ್ಟಿದ್ದಾರೆ, ಅಮರರಾಗಿ. ಇವರು ಈ ಒಂದೊಂದು ಸಮಯಕ್ಕೆ ಈ ಸೂರ್ಯ ಚಂದ್ರರ ವಿರೋಧವಾಗಿ ಇವರು ಬಂದು ಅದು ಗ್ರಹಣ ಮಾಡೋದಂತ ನಾವು ಕೇಳೋದು. ಸೊ ಇದು ನಮ್ಮ ಯಾರು ಮೋಹಿನಿ ಅವತಾರ. ಸೊ ನೋಡಿ, ಮೋಹಿನಿ ಇಲ್ಲಿ ನಾವು ನೋಡ್ತಾ ಇರೋ ಚಿತ್ರ, ಅಸುರರನ್ನ ಅವರು ರಾಹುಕೇತುನ ಅವರು ಸಂಹಾರ ಮಾಡ್ತಾರೆ. ಅವ್ರ ತಲೆನ ಸುದರ್ಶನದಿಂದ ಅವರು ತೆಗೆದು ಬಿಡ್ತಾರೆ. ಮತ್ತೆ ಇವರ ತಲೆಗಳು ಅಮರವಾಗಿ ಇವರು ಗ್ರಹಗಳಾಗ್ಬಿಟ್ಟಿದ್ದಾರೆ. ಸೊ ಇದಾದ ನಂತರ, ಈ ಸಮುದ್ರ ಮಂಥನ ಆದ ನಂತರ
ಅಸುರರಿಗೆ ಅಮೃತ ಸಿಗುತ್ತೆ. ಅಮೃತ ಸಿಕ್ಕಿದ್ಮೇಲೆ ಅವರು ತುಂಬಾ ಬಲಶಾಲಿಗಳಾಗ್ತಾರೆ. ಮತ್ತೆ ಅಸುರರ ಮೇಲೆ ಯುದ್ಧ ಮಾಡಿ ಅವರು ಜಯಗಳಿಸ್ತಾರೆ. ಆಕ್ಚುಲಿ ಇದರ ಮುಂಚೆ ಅಸುರರು ಆ ಇಂದ್ರ ಲೋಕವನ್ನು ಎಲ್ಲವನ್ನು ಕೂಡ ವಶಪಡಿಸ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಈ ಸಮುದ್ರ ಮಂಥನ ಆಗಿ ಅವ್ರಿಗೆ ಅಮೃತ ಸಿಕ್ಕಿದ ಮೇಲೆ ಅವರ ಶಕ್ತಿ ಬಲವಿಂದ ಅವ್ರು ಮತ್ತೆ ಅವರ ಅಸುರನ್ನು ಸೋಲಿಸಿ ಮತ್ತೆ ಅವ್ರ ರಾಜ್ಯವನ್ನು ಪಡ್ಕೊಳ್ತಾರೆ. ಸೊ ಈ ವಿಷಯ ಕೇಳಿದ್ಮೇಲೆ ಇದೆಲ್ಲ ಈ ಮೋಹಿನಿ ರೂಪ ಅವತಾರ ಕೇಳಿದಾಗ ಆಗ ಶಿವನು ಅಲ್ಲಿರ್ಲಿಲ್ಲ, ಸಮುದ್ರ ಮಂಥನ ನೀರೆಯಲ್ಲಿ. ಸೊ ಹಾಗೆ ಶಿವ ಅವರು ಒಂದು ಅಪೇಕ್ಷೆ ಮಾಡ್ತಾರೆ. ಪಾರ್ವತಿಯೊಟ್ಟಿಗೆ ವಿಷ್ಣು ಹತ್ರ ಹೋಗಿ ಕೇಳ್ತಾರೆ, ನೀವು ಇಷ್ಟು ಸುಂದರವಾದ ಒಂದು ರೂಪವನ್ನು ತೋರಿಸಿದ್ರಿ, ನಾನು ಯಾವತ್ತೂ ನೋಡಿಲ್ಲ, ನಿಮ್ಮ ಲೀಲೆಯನ್ನು ಕೇಳಿದೆ ನಿಮ್ಮ ಬಗ್ಗೆ ನಾನು, ಆದರೆ ನನಗೆ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಸೊ ಆಗ ಕೃಷ್ಣನು ಭಗವಂತನ ಪರಮ ಭಕ್ತರು, ವೈಷ್ಣವಾನಾಮೇತಾಶ್ರಮರು. ಸೊ ಭಗವಂತನು ಆಯ್ತು ಅಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಆ ಒಂದು ಮೋಹಿನಿ ರೂಪವನ್ನು ತೋರಿಸ್ತಾನೆ. ಏನು ಇಲ್ಲಿ ತೋರಿಸಿದ್ರು ಮೋಹಿನಿ ರೂಪ, ಇನ್ನೊಂದು ಇದು ಮೋಹಿನಿ ರೂಪ ತೋರಿಸಿದ್ರು. ಮೊದಲಿಗೆ ತೋರಿಸಿದ್ದು ಈ ಸಮುದ್ರ ಮಂಥನ ಸಮಯದಲ್ಲಿ, ಮತ್ತೆ ಇದಾದ ನಂತರ ಮೋಹಿನಿ ರೂಪ ಶಿವನಿಗೆ ತೋರಿಸೋದಂತೆ. ಅವಾಗ ಹೇಳ್ತಾರೆ ಆ ರೂಪ ತೋರಿಸಿದಾಗ ಶಿವನಿಗೆ ಮತ್ತೆ ಅದೇ ತರ ಭ್ರಾಂತಿ ಆಗ್ತದೆ, ಮೋಹಗೊಂಡು ಯಾರಿಂದೆ ಮೋಹಿನಿ ಮೂರ್ತಿ ಹಿಂದೆ ಶಿವನು ಓಡ್ತಾನಂತೆ. ಹೇಳ್ತಾರೆ ಆಗ ಪಾರ್ವತಿ ದೇವಿ ಪಕ್ಕದಲ್ಲೇ ಇದ್ದಾರೆ, ಅವನ ಹೆಂಡತಿ. ಆದರೆ ಏನು ಅವರು ಅಷ್ಟು ಒಂದು ದಿಗ್ಭ್ರಾಂತರಾಗಿದ್ದಾರೆ ಅಂದರೆ ಶಿವ ಮೋಹಿನಿ ಮೂರ್ತಿ ಹಿಂದೆ ಹೋಗೋದು. ಅಲ್ಲಿ ಎಷ್ಟೋ ಋಷಿಮುನಿಗಳೆಲ್ಲ ಇದ್ದಾರಂತೆ, ಅವರೆಲ್ಲರೂ ಕೂಡ ಅಚ್ಚರಿ ಆಗುತ್ತಂತೆ. ಅಂದರೆ ಎಷ್ಟೆಷ್ಟೋ ಪಾಠಗಳಿದೆ ಈ ಲೀಲೆಯಿಂದ ನಾವು ಕಲಿಯೋದು. ಮತ್ತೆ ಕೊನೆಗೆ ಶಿವನಿಂದ ನಾವು ಕೇಳೋದು ಆ ವೀರ್ಯ ಹೊರಗೆ ಬರುತ್ತೆ, ಶಿವನ ಇದರಿಂದ ಬರೋದು, ಅದೆಲ್ಲ ಚಿನ್ನದ ಇದಾಗುತ್ತಂತೆ, ಪರ್ವತಗಳಾಗ್ತವೆ. ಶಿವನು ಸಾಧಾರಣ ವ್ಯಕ್ತಿ ಅಲ್ಲ. ಸೊ ನಂತರ ಕೊನೆಗೆ ಆಮೇಲೆ ಮೋಹಿನಿ ಮೂರ್ತಿಯನ್ನು ಆಲೋಚಿಸ್ಕೊಂಡು ಶಿವ ಆಮೇಲೆ ಕೊನೆಗೆ ಅವ್ರಿಗೆ ಗೊತ್ತಾಗುತ್ತೆ ಭಗವಂತರು, ಅದೇ ಅವನು ಕೂಡ ಅಷ್ಟು ಮೋಹಗೊಳ್ತಾನೆ ಶಿವ. ಸೊ ಹೇಳ್ತಾರೆ ಶಿವ ಮೋಹಗೊಳ್ಳೋದು ಇದಾದ ನಂತರ, ಇಲಿಲೆ ಆದ ನಂತರ ಶಿವನಿಗೆ ತುಂಬ ಸಂತೋಷ ಆಗುತ್ತೆ. ನನ್ನ ಭಗವಂತನ ವಿಷ್ಣು ಎಷ್ಟು ಬಲಶಾಲಿ, ಎಷ್ಟು ಶಕ್ತಿಶಾಲಿ ಅಂದರೆ ನನಗೆ ಈ ಭೌತಿಕವಾದದ್ದು ಯಾವುದು ಕೂಡ ನನಗೆ ಆಕರ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಶಿವ ಅಂದರೆ ಪಾರ್ವತಿಯವರ ಗಂಡ. ಈ ನಮ್ಮ ಭ್ರಾಂತಿ, ನಾವೆಲ್ಲ ಈ ಮಹಾಮಾಯೆಯಲ್ಲಿದ್ದೇವೆ, ಇವನ ಅಧೀನದಲ್ಲಿದೆ ಶಿವನು ಮಹಾಮಾಯಲ್ಲಿ ಬರೋದಿಲ್ಲ. ಆದರೆ ಭಗವಂತನು ಎಷ್ಟು ಬಲಶಾಲಿ ಕೃಷ್ಣ ಅಂದರೆ ಅವನ ಯೋಗಮಾಯ ಶಕ್ತಿಯಲ್ಲಿ ಶಿವನನ್ನು ಅವನ ಭ್ರಾಂತಿಗೊಳಿಸಿದ ಅಂತ ಕೇಳ್ತಾರೆ. ಇಲ್ಲ, ಶಿವ ಸಾಧಾರಣವಾಗಿ ಮಹಾಮಾಯಲ್ಲಿ ಆಗೋದಿಲ್ಲ. ಸೊ ಇನ್ಫ್ಯಾಕ್ಟ್ ಶಿವನಿಗೆ ಸಂತೋಷನೇ ಆಗುತ್ತೆ, ನನ್ನ ಭಗವಂತನು ಇಷ್ಟು ಸೋ ಗ್ರೇಟ್ ಅಂತ, ವಿಷ್ಣು ಇಷ್ಟು ಉನ್ನತನವನು ಅಂತ ಅವನಿಗೆ ಸಂತೋಷ ಆಗುತ್ತೆ. ಅವನಿಗೆ ಅಯ್ಯೋ ನಾನು ಈ ರೀತಿಯಾಗಿ ನಾನು ವರ್ತನೆ ಮಾಡೋದ್ನಲ್ವಾ ಅಂತ ಅವನಿಗೆ ಬೇಸರ ಆಗೋದಿಲ್ಲ. ನಾವೇನಾದರೂ ಹತ್ರ ಭ್ರಾಂತಿಗೊಂಡ್ರೆ ನಾವು ಮಹಾಮಾಯಲ್ಲಿ ಭ್ರಾಂತಿ ಆಗೋದು, ತ್ರಿಗುಣಗಳ ಆಕರ್ಷಣೆಯಲ್ಲಿ ನಾವು ಭ್ರಾಂತಿ ಆಗೋದು, ಮೆಟೀರಿಯಲ್ ಎನರ್ಜಿ ಮೋಹಗೊಳ್ಳೋದು. ಆದರೆ ಶಿವನಿಗೆ ಈ 3 ಗುಣಗಳೆಲ್ಲ ಇದು ಭ್ರಾಂತಿ ಇಲ್ಲ, ಅವರು ಇದರ ಅತೀತರು. ಆದರೆ ಭಗವಂತನು ತನ್ನ ಯೋಗಮಾಯ ಶಕ್ತಿಯಲ್ಲಿ ಅವರನ್ನ ಆಕರ್ಷಣೆಗೊಳಿಸಿದ್ದ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ಪಾಠ ನಮ್ಗೇನು ಅಂದರೆ, ಶಿವನಂತ ದೇವತೆಯೂ ಕೂಡ ಈ ಮಾಯೆಯಲ್ಲಿ ಅವರು ದಿಗ್ಭ್ರಾಂತರಾಗುವುದು. ಇನ್ನು ನಾವು ಕ್ಷುಲ್ಲಕ ಜೀವಿಗಳಷ್ಟೇ. ಶಿವನೇ ಅಂತ ದೊಡ್ಡ ವ್ಯಕ್ತಿ, ಮಹಾದೇವನೇ, ಅವನೇ ಈ ಥರ ಭ್ರಾಂತಿಗೊಳ್ಬೋದು. ಈ ಥರ ಮೋಹಿನಿ ಮೂರ್ತಿ ಹಿಂದೆ ಅವನು ಮೋಹಗೊಂಡಿದ್ದು. ಇನ್ನು ನಾವೇನು ಸೊ ಮಾಯೆಯಿಂದ ನಾವು ಎಷ್ಟು ಜಾಗೃತವಾಗಿರ್ಬೇಕು ಅದು ನಮಗೊಂದು ಪಾಠ. ಅದು ಎಷ್ಟೆಷ್ಟೋ ಪಾಠಗಳಿದೆ ಈ ಲೀಲೆಯಲ್ಲಿ. ಸೊ ಮೋಹಿನಿ ಅವತಾರ. ಚತುರ್ದಶಂ ನಾರಸಿಂಹಂ ಬಿಭ್ರತ್ ದೈತ್ಯೇಂದ್ರಿಯಂ ಊರ್ಜಿತಂ ದದಾರ ಕರಜೈರ್ ಊರಾ ಏರಕಾಂ ಕಟಕೃತ್ಯತ. ಓದಿ ಮತ ಜನವಾದ. ತನ್ನ 14ನೇ ಅವತಾರದಲ್ಲಿ ಭಗವಂತನು ನರಸಿಂಹನಾಗಿ ಕಾಣಿಸಿಕೊಂಡನು. ಅಸುರನಾದ ಹಿರಣ್ಯಕಶಿಪುವಿನ ಸದೃಢ ಶರೀರವನ್ನು ತನ್ನ ಉಗುರುಗಳಿಂದ ಬಡಗಿಯ ಬೆತ್ತವನ್ನು ಸೀಳುವಂತೆ ಸೀಳಿ ಹಾಕಿದ್ದನು. ನರಸಿಂಹ ಅವತಾರ ಡೀಟೇಲ್ ನಮಗೆ 7ನೇ ಸ್ಕಂದದಲ್ಲಿ ನಾವು ಓದೋಣ. ಸೊ ಹೇಳೋದಿಲ್ಲಿ ಒಂದು ಏನು ಕಾರ್ಪೆಂಟರ್ ಯಾವುದೋ ಒಂದು ಅವರೊಂದು ಇದನ್ನು ತುಂಡು ಮಾಡೋ ಥರ ಅವರ ನೇಲ್ಸ್ ಉಗುರಿನಲ್ಲಿ ಅವರ ದೇಹವನ್ನು ತುಂಡು ಮಾಡಿ ನರಸಿಂಹ. ನರಸಿಂಹ ಹಿರಣ್ಯಕಶಿಪು ಏನು ಕೋರಿಕೆ ಹೇಳಿದ್ದು, ನಾನು ಹಗಲಿನಲ್ಲಿ ಸಾಯಬಾರ್ದು, ನಾನು ರಾತ್ರಿ ಸಾಯಬಾರ್ದು, ನಾನು ಮನುಷ್ಯನಿಂದ ಸಾವನ್ನು ಅಪ್ಪಬಾರ್ದು, ಪ್ರಾಣಿಯಿಂದ ಅಲ್ಲ, ಎಷ್ಟೆಷ್ಟೋ ರೀತಿಯ ಕಂಡೀಷನ್ಸ್ ಭಗವಂತನು ಎಲ್ಲ ಕಂಡೀಷನ್ಸ್ನೂ
ಸ್ಯಾಟಿಸ್ಫೈ ಮಾಡಿದ್ರು. ಮಾಡ್ತಾ ಅವರೊಂದು ರೂಪ, ನರಸಿಂಹ ರೂಪ. ಅವರು ಮನುಷ್ಯನಲ್ಲ, ಅವರೊಂದು ಪ್ರಾಣಿ ಅಲ್ಲ, ಅದು ಅವರು ಸತ್ತದ್ದು ಹಗಲಿನಲ್ಲ, ಅದು ರಾತ್ರಿಯಲ್ಲ, ಅದು ಆಕಾಶದಲ್ಲ, ಅದು ಭೂಮಿಯಲ್ಲ, ಅದು ಯಾವ ಆಯುಧ ಅಂದರೆ ಉಗುರಿನಿಂದ. ಈ ರೀತಿ ಅವ್ರು ಹೇಳಿದ್ದು ಒಳಗೆ ಅಲ್ಲ ಹೊರಗೆ ಅಲ್ಲ, ಅದು ಹೊಸಲಿನಲ್ಲ ಅಲ್ಲಿ. ಸೊ ಈ ರೀತಿ ಹಿರಣ್ಯಕಶಿಪು ಎಷ್ಟೆಷ್ಟು ಅಮರನಾಗಬೇಕು ಅಂತ ಅವನಿಗೆ ಹೇಳಿದ್ದು. ಅಲ್ಲಿ ಭಗವಂತನು ಹೇಳ್ತಾರೆ ಎಷ್ಟು ಬುದ್ಧಿವಂತನು ಭಗವಂತನು, ಮತ್ತೆ ಅವನ ಮೀರ್ಸಕ್ಕಾಗಲ್ಲ ನಾವು. ಎಲ್ಲ ಅವನು ಹೇಳಿದ ಕಂಡೀಷನ್ಸ್ನು ಒಪ್ಕೊಂಡು ಭಗವಂತನ ಒಂದು ರೂಪ, ನರಸಿಂಹ ರೂಪದಲ್ಲಿ ಬಂದು ಅವನ ಸಾಯಿಸೋದು ಹಿರಣ್ಯಕಶಿಪು. ಪಂಚದಶಂ ವಾಮನಕಂ ಕೃತ್ವಾಗಾದ್ ಅಧ್ವರಂ ಬಲೆ ಪದತ್ರಯಂ ಯಾಚಮಾನ ಪ್ರತ್ಯಾದಿತ್ಸು ತ್ರಿಪಿಷ್ಟಪಂ. ಅನುವಾದ ಮಾತಾಜಿ. ತನ್ನ 15ನೇ ಅವತಾರದಲ್ಲಿ ಭಗವಂತನು ಕುಬ್ಜ ಬ್ರಾಹ್ಮಣನ ರೂಪವನ್ನು ಧರಿಸಿ ಮಹಾರಾಜ ಬಲಿಯ ಯಜ್ಞ ಮಂಟಪದ ಬಳಿಗೆ ಬಂದನು. 3 ಲೋಕಗಳ ದೊರೆತನವನ್ನು ಪಡೆಯಬೇಕೆಂಬುದು ಅವನ ಅಪೇಕ್ಷೆಯಾಗಿದ್ದರೂ ಬಹಳ ಸರಳವಾಗಿ 3 ಹೆಜ್ಜೆಯಷ್ಟು ಭೂಮಿಯನ್ನು ಮಾತ್ರ ದಾನವಾಗಿ ಬೇಡಿದನು. ಭಾವಾರ್ಥ: ಸರ್ವಸಮರ್ಥನಾದ ಭಗವಂತನು ಯಾರಿಗಾದರೂ ಸ್ವಲ್ಪವನ್ನು ನೀಡುವುದರ ಮೂಲಕ ವಿಶ್ವದ ದೊರೆತನವನ್ನೇ ನೀಡಬಲ್ಲನು. ಅದೇ ರೀತಿ ಅವನು ಇಚ್ಛಿಸಿದರೆ ಒಂದು ತುಣುಕು ಭೂಮಿಯನ್ನು ಬೇಡುವ ನೆಪದಿಂದ ಇಡೀ ವಿಶ್ವದ ದೊರೆತನವನ್ನೇ ಹಿಂದಕ್ಕೆ ತೆಗೆದುಕೊಳ್ಳಬಲ್ಲನು. ವಾಮನ ಅವತಾರ. ಸೊ ವಾಮನ ಅವತಾರ ಯಾರು? ಬಲಿ ಮಹಾರಾಜರು. ಅವರು ಎಷ್ಟು ತ್ರಿಲೋಕೇಶ್ವರ ಆಗ್ಬಿಟ್ಟಿರ್ತಾರಂತೆ. ತ್ರಿಲೋಕೇಶ್ವರ ಅಂದರೆ ಈ ಮತ್ತೆ ಯಾರನ್ನ ಇಂದ್ರನ್ನ ಸೋಲಿಸ್ಬಿಟ್ಟು ಅವರು ಅವರ ರಾಜ್ಯವನ್ನು ಕಿತ್ಕೊಂಡ್ಬಿಟ್ಟಿರ್ತಾರೆ. ಸೊ ಈಗ ಇಂದ್ರರ ತಾಯಿ, ಇಂದ್ರ ದೇವತೆಗಳ ತಾಯಿ ಅದಿತಿ, ಕಶ್ಯಪ ಮುನಿಗಳ ಹೆಂಡತಿಯರು ದಿತಿ ಅದಿತಿ, ಇಬ್ಬರು ಅಕ್ಕ ತಂಗಿಯರೇ, ಸಹೋದರಿಯರು. ಆದರೆ ದ್ವಿತೀಯ ಮಕ್ಕಳೆಲ್ಲ ದೈತ್ಯರಾಗಿದ್ದಾರೆ. ಅವರ ವಂಶದಲ್ಲೇ ಬಲಿ ಮಹಾರಾಜರು. ಮತ್ತೆ ಅದಿತಿಯ ಮಕ್ಕಳು ಆದಿತ್ಯರು, ಎಲ್ಲ ದೇವತೆಗಳು. ಸೊ ಅವರು ಪ್ರಾರ್ಥನೆ ಮಾಡ್ತಾರೆ, ನನ್ನ ಮಕ್ಕಳಿಗೆ ಇವಾಗ ಅವರ ರಾಜ್ಯ ಇಲ್ಲ ಅವರಿಗೆ ಅಂತ. ಅವಾಗ ಏನ್ ಮಾಡೋದು, ಅವರು ಒಂದು ವ್ರತ, ಪಯೋವ್ರತ ಅಂತ ಮಾಡ್ತಾರೆ. ಪಯೋವ್ರತ ಅಂತ ಒಂದು ಆಚರಣೆ ಮಾಡ್ತಾರೆ. ಯಾರೋ ಇವ್ರಿಗೆ ಕರ್ದಮ ಮುನಿಗೆ ಕೇಳ್ತಾರೆ, ಕರ್ದಮುನಿ ಅಲ್ಲ ಸರಿ, ಯಾರು ಕಶ್ಯಪ ಮುನಿ ಅವರು ಹೇಳ್ತಾರೆ ಹೇಗೆ ಮಾಡಬೇಕು ಇದನ್ನ ಪಯೋವ್ರತ ಅಂತ. ಭಾಗವತದಲ್ಲಿ ಅದರ ವಿವರಣೆ ಇದೆ. ಸೊ ಅದನ್ನು ಮಾಡಿ ಕೊನೆಗೆ ಅದಿತಿಗೆ ಭಗವಂತನ ವಿಷ್ಣು ಕಾಣಿಸ್ಕೊಳ್ತಾನೆ. ಅವ್ರು ಕೇಳಿದಾಗ ನಾನು ವಾಮನ ರೂಪ ಇದ್ರಲ್ಲಿ ಬರ್ತೇನೆ ಅಂತ ಹೇಳ್ತಾರೆ. ಸೊ ವಾಮನ ಅಂದರೆ ವಟು ಬ್ರಾಹ್ಮಣ, ಚಿಕ್ಕ ಪುಟ್ಟ ಬಾಲಕನಾಗಿ ಭಗವಂತನ ಬರೋದು. ಸೊ ಬಂದಾಗ ಹೇಳ್ತಾರೆ, ಎಲ್ಲ ದೇವತೆಗಳು ಅವ್ರಿಗೆ ಒಂದೊಂದು ಗಿಫ್ಟ್ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ. ಎಲ್ಲ ಯಾರು ಸೂರ್ಯ ದೇವರು ಬಂದರು ಗಾಯತ್ರಿ ಮಂತ್ರ ಹೇಳ್ತಾರೆ. ಮತ್ತೆ ಒಬ್ಬೊಬ್ಬರು ದೇವತೆಗಳು ಮತ್ತೆ ಇನ್ನೊಬ್ರು ಯಾರೋ ಇದು ಕೊಡ್ತಾರೆ, ಅವ್ರಿಗೆ ಒಂದು ಬೆಗ್ಗಿಂಗ್ ಬೌಲ್, ಭಿಕ್ಷಾ ಪಾತ್ರೆ ಕೊಡ್ತಾರೆ. ಅದಕ್ಕೆ ಪಾತ್ರೆಗೆ ಮೊದಲು ಪಾರ್ವತಿ ದೇವಿ ಬಂದು ಒಂದು ದಾನ ಕೊಡ್ತಾರೆ ಮೊದಲು. ಆ ರೀತಿಯಲ್ಲಿ ಒಬ್ಬ ಬ್ರಾಹ್ಮಣನು ಹೇಗೆ ಒಂದು ವೇಷಧಾರ ಮಾಡಿದ್ದಾನೆ, ಹಾಗೆ ಭಗವಂತನು ಈ ಬ್ರಾಹ್ಮಣನಾಗಿ ವಾಮನ ದೇವ ಬರ್ತಾರೆ. ಹೇಳ್ತಾರೆ ವಾಮನ ದೇವರು ನಂತರ ಇಲ್ಲಿ ಅವರ ಮುಖ್ಯ ಉದ್ದೇಶ ಏನು ಅಂದರೆ ಈ ಬಲಿ ಮಹಾರಾಜನಿಂದ ಎಲ್ಲ ರಾಜ್ಯವನ್ನು ತೆಗೆದುಕೊಂಡು ಮತ್ತೆ ಇಂದ್ರನಿಗೆ ಕೊಡಬೇಕು ಅಂತ. ಸೊ ಅವರು ಒಂದು ಭಿಕ್ಷೆ ಕೇಳೋ ಇದರ ರೀತಿಯಲ್ಲಿ ಬರ್ತಾರೆ. ಯಾಕೆ ಅಂದರೆ ಈ ಬಲಿ ಮಹಾರಾಜನು ಶುಕ್ರಾಚಾರ್ಯರ ಆಶ್ರಯದಲ್ಲಿ ಅವರು ಅಷ್ಟು ಶಕ್ತಿಶಾಲಿ ಆಗಿರ್ತಾರೆ. ಶುಕ್ರಾಚಾರ್ಯರು ಅಂದರೆ ಅವರು ಕೂಡ ಬ್ರಾಹ್ಮಣರು. ಆದರೆ ಆ ಬ್ರಾಹ್ಮಣರ ಸೇವೆ ಮಾಡಿದ್ರಿಂದ ಈ ಯಾರು ಅಷ್ಟು ಶಕ್ತಿಶಾಲಿ ಆಗಿರ್ತಾರೆ. ಸೊ ಅವರ ಆಶೀರ್ವಾದ ಭಗವಂತನ ತೆಗೆದುಕೊಳ್ಳೋಕ್ಕೆ ಇಚ್ಛೆ ಪಡೋದಿಲ್ಲ. ಸೊ ಭಗವಂತನು ಅದನ್ನು ತಗೊಳ್ಳೋದಕ್ಕೆ ಒಂದು ವಿಧಾನ, ಒಂದು ಪ್ಲಾನ್. ವಾಮನ ದೇವ ಶುಕ್ರಾಚಾರ್ಯರು ಅವನ ಶಾಪ ಕೊಡ್ತಾರೆ. ಆವಾಗ ನಾನು ಅವನ್ನೆಲ್ಲ ಬಲಿ ಚಕ್ರವರ್ತಿ ತೆಗೆದುಕೊಳ್ತೀನಿ. ಏಕೆ ಶುಕ್ರಾಚಾರ್ಯರು ಅವನಿಗೆ ಆಶೀರ್ವಾದ ಕೊಟ್ಟಿರ್ತಾರೆ. ಅವರ ಆಶ್ರಯದಲ್ಲಿ ಬಲಿ ಚಕ್ರವರ್ತಿ ಅಷ್ಟು ಶಕ್ತಿಶಾಲಿ ಆಗಿರ್ತಾರೆ. ಸೊ ಈ ವಾಮನ ದೇವರು ಬಂದಾಗ ಈಗ ಎಲ್ಲಿ ಬಲಿ ಚಕ್ರವರ್ತಿ ಮಾಡ್ತಾ ಇದ್ದಾರೆ ಅವರ ಯಜ್ಞ ಕಾರ್ಯಗಳು ಮಾಡುವಾಗ ಹೇಳ್ತಾರೆ, ಒಂದೊಂದು ಹೆಜ್ಜೆ ಅವರು ಇಟ್ಟಾಗ್ಲೂ ಭೂಲೋಕ ಕೆಳಗೆ ಹೋಗ್ತಾ ಇದೆ. ವಾಮನ ದೇವರು ಎಷ್ಟು ಇದು ಅಂದ್ರೆ ಒಂದೊಂದು ಹೆಜ್ಜೆ ಅವರು ಕಾಲಿಟ್ಟರು ಭೂಲೋಕ ಕೆಳಗೆ ಹೋಗ್ತಾರೆ ಅಷ್ಟು. ಮತ್ತೆ ಅವರು ಇಲ್ಲೆಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ ಬಲಿ ಚಕ್ರವರ್ತಿ ಅಲ್ಲಿ ಬರ್ತಾರೆ. ಅಲ್ಲಿ ಬಂದಿದ್ದೆ ಬಲಿ ಚಕ್ರವರ್ತಿ ಅವ್ರು ನೋಡಿದ್ದೆ ಅವ್ರಿಗೆ ಗೊತ್ತಾಗುತ್ತೆ ಇದು ವಿಷ್ಣು ಅಂತ. ಯಾಕಂದ್ರೆ ಅವ್ರ ಭಕ್ತರು. ಬಲಿ ಚಕ್ರವರ್ತಿ ಅಂದ್ರೆ ಪ್ರಹ್ಲಾದ ಮಹಾರಾಜರ ಮೊಮ್ಮಗ.
ಭಕ್ತ ಪ್ರಹ್ಲಾದರ ಮಗ. ಹಾಗಾಗಿ ಇವರು ಅವರಿಂದ ಕೃಪಾಸಿದ್ಧಿಯನ್ನು ಪಡೆದರು ಅಂತ ಹೇಳ್ತಾರೆ. ಕೃಪಾಸಿದ್ಧಿ ಅಂದರೆ ಯಾರಾದರೂ ಮಹಾತ್ಮರು ಒಂದು ಅವ್ರ ಕೃಪೆ ಕೊಟ್ಟರೆ ನಾವು ಏನು ಅಷ್ಟು ನಾವು ಭಕ್ತಿಯಲ್ಲಿ ಅಷ್ಟು ಸಾಧನೆ ಮಾಡದಿದ್ರು ನಾವು ಆ ಉನ್ನತ ಸ್ಥಾನವನ್ನು ಪಡಿಬೋದು ಅಂತ ಬಲಿ ಮಹಾರಾಜರು ಆ ಥರ ಉದಾಹರಣೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವರು ಆಂತರ್ಯವಾಗಿ ಮೊದಲೇ ಭಕ್ತರು, ಇವರು ಬಲಿ ಚಕ್ರವರ್ತಿ ಅವರ ಅಜ್ಜ ಭಕ್ತ ಪ್ರಹ್ಲಾದರು. ಸೊ ಅವರ ಅನುಗ್ರಹ ಇದೆ ಇವರು. ಆದರೆ ಇಲ್ಲಿ ಅವರು ಒಂದು ಅಸುರ ಸಮಾಜದಲ್ಲಿದ್ದಾರೆ, ಅಸುರ ರಾಜರಾಗಿದ್ದಾರೆ. ಸೊ ಮೊದಲಿಗೆ ಅವರು ಈ ವಾಟು ಬ್ರಾಹ್ಮಣ ವಾಮನ ದೇವರನ್ನ ಆಹ್ವಾನ ಮಾಡಿ ಮತ್ತೆ ಗೌರವ ಅವ್ರಿಗೆ ಕೊಟ್ಟು ನಿಮಗೇನು ಬೇಕು ಅಂತ ಕೇಳ್ತಾರೆ. ಈಗ ಬ್ರಾಹ್ಮಣ ಅಂದರೆ ಅವ್ರಿಗೇನಾದರೂ ಒಂದು ದಾನ ಕೊಡಬೇಕು ಅಂತ. ಸೊ ಭಗವಂತನು ವಾಮನ ದೇವರು ಹೇಳೋದು, ನನಗೆ 3 ಹೆಜ್ಜೆಗಳಷ್ಟು ನನಗೆ ಒಂದು ಸ್ಥಳ ಬೇಕು ನನಗೆ. ಅವಾಗ ಬಲಿ ಚಕ್ರವರ್ತಿ ಹೇಳೋದು, ಅಯ್ಯೋ ನೀವು ತುಂಬಾ ಇದಕ್ಕೆ ಕಾಣ್ತೀರಾ. ಯಾಕಂದ್ರೆ ಹೇಳ್ತಾರೆ ವಾಮನ ದೇವ ಬಂದಾಗ ಅಷ್ಟು ಒಂದು ಬ್ರಹ್ಮಜ್ಯೋತಿ ಇತ್ತು ಅಂದ್ರೆ ಎಲ್ಲರೂ ಕೂಡ ಆಕರ್ಷಿತರಾಗ್ತಾರೆ. ಈಗ ಭಗವಂತನೇ ಸಾಕ್ಷಾತ್, ಆಗ ಅವನ ರೂಪ ಎಲ್ಲರೂ ಆಕರ್ಷಣೆ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಏನ್ ಬೇಕು ಅಂತ ಅವ್ರಿಗೆ ಇದು ಮಾಡಿರ್ತಾರೆ. ಮತ್ತೆ ಇವರು 3 ಹೆಜ್ಜೆಗಳು ಬೇಕು ಅಂತ ಹೇಳಿದಾಗ ಬಲಿ ಚಕ್ರವರ್ತಿ ಹೇಳೋದು, ನೀವು ಇದಕ್ಕೆ ತುಂಬಾ ಬುದ್ಧಿವಂತಿಕೆಯಿಂದ ಕೇಳೋದಲ್ಲ. ನನಗೆ ಯಾರಾದ್ರೂ ಬಂದು ಕೇಳ್ತಾರೆ ಅಂದ್ರೆ ಅವರಿಗೆ ಮತ್ತೆ ಇನ್ನೊಂದು ಕಡೆ ಎಲ್ಲೂ ಕೇಳೋದು ಬೇಡ. ನಾನು ಎಷ್ಟು ಸರ್ವಶಕ್ತನು ಅಂದ್ರೆ ನಾನು ತ್ರಿಲೋಕೇಶ್ವರ, ಎಲ್ಲ ಸ್ವರ್ಗಲೋಕ, ಈ ಭೂಲೋಕ, ಕೆಳಗೆ ಅತಲ ವಿತಲ ತಲ ಎಲ್ಲಕ್ಕೂ ನಾನು ಇವಾಗ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ. ಇಂದ್ರನಿಂದ ನಾನು ಕಿತ್ಕೊಂಡ್ಬಿಟ್ಟಿದ್ದೇನೆ ಪಟ್ಟ. ನಾನೇ ಈಗ ದೇವತೆಗಳಲ್ಲಿ ನಾನೇ ಉನ್ನತನಾದವರು. ಹೀಗೆ ಸೊ ಹೀಗೆ ನನ್ನಲ್ಲಿ ಯಾರಾದ್ರು ಬಂದು ಕೇಳಿದರೆ ನಾನು ಅವ್ರಿಗೆ ಎಷ್ಟು ಕೊಡ್ಬೋದು ಅಂದ್ರೆ ಅವ್ರು ಮತ್ತೆ ಅವರು ಯಾರು ಕೇಳೋ ಅಗತ್ಯ ಇಲ್ಲ. ಸೊ ನೀನು ಕೇಳ್ತಾ ಇರೋದು ಬುದ್ಧಿವಂತಿಕೆ ಅಲ್ಲ ಅಂತ ಹೇಳ್ತಾರೆ. ವಾಮನ ದೇವ ಹೇಳೋದು, ಇಲ್ಲ ಎಷ್ಟು ಸಿಕ್ಕಿದ್ರು ಕೂಡ ನಮಗೆ ತೃಪ್ತಿ ಇಲ್ಲ. ನಮಗೆ ಏನ್ ಹೇಳ್ತಾರೆ, ನಮ್ಮ ಲೋಭ ಅನ್ನೋದು ಹೇಗೆ ಅಂದ್ರೆ ವ್ಯಕ್ತಿಗೆ ನಮಗೆ ಎಷ್ಟು ಬಂದ್ರು ಕೂಡ ಇನ್ನೂ ಬೇಕು ಅನ್ಸುತ್ತೆ ನಮಗೆ. ಇವಾಗ ನೋಡ್ತೀವಿ ಎಷ್ಟು ಜನ ಸ್ವಲ್ಪ ರಾಜಕಾರಣಿಗಳಿರ್ತಾರೆ, 1000 ಕೋಟಿ, 2000 ಕೋಟಿ, 3000 ಕೋಟಿ, ಕೆಲವೊಮ್ಮೆ ಸ್ವಲ್ಪ ಜನ ಲಂಚ ವಿದ್ಯುತ್ಗಳು, ಅವ್ರಿಗೆ ಒಂದು ಮಿತಿ ಅನ್ನೋದೇ ಇಲ್ಲ, ಇನ್ನ ಬೇಕು. ಸೊ ಹಾಗೆ ವಾಮನ ದೇವರು ಹೇಳೋದು, ಒಬ್ಬ ವ್ಯಕ್ತಿ ಆದವರು ಎಷ್ಟು ಸಿಕ್ಕಿದ್ರು ಅದು ಭಗವಂತನ ಅನುಗ್ರಹ ಅಂತ ಅವರು ಸ್ಯಾಟಿಸ್ಫೈಡ್ ಆಗಿ ತೃಪ್ತಿಯಿಂದ ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಅವ್ರ ಮಧ್ಯೆ ಸಂಭಾಷಣೆ ನಡೀತಾ ಕೊನೆಗೆ ಬಲಿ ಚಕ್ರವರ್ತಿ ಆಯ್ತು ಕೊಡ್ತೇನೆ ನಿಮ್ಗೆ ಅಂತ, ನಿಮ್ಗೆ ಏನ್ ಕೇಳಿದೆ 3 ಸ್ಥಳಗಳು, 3 ಹೆಜ್ಜೆಗಳ ಸ್ಥಳವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಆ ಹೇಳಿದ ನಂತರ ಈ ಶುಕ್ರಾಚಾರ್ಯರು ಯೋಚನೆ ಮಾಡ್ತಾರೆ. ಶುಕ್ರಾಚಾರ್ಯರು ಅಷ್ಟೊಂದು ಗೊತ್ತಾಗುತ್ತೆ, ಓ ಇಲ್ಲಿ ಕೃಷ್ಣನೇ ಬಂದಿರೋದು, ವಾಮನ ರೂಪದಲ್ಲಿ ಬಂದಿದ್ದಾರೆ, ನನ್ನ ಶಿಷ್ಯನು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಇವರು. ಎಲ್ಲ ಕಿತ್ಬಿಟ್ರೆ ನಾನೇನಾಗ್ತೀನಿ ಆಮೇಲೆ, ನಾನು ಅವ್ರ ಗುರು, ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ, ನನಗೆ ಯಾರು ಮತ್ತೆ ಈ ತರ ಯೋಚನೆ ಮಾಡ್ತಾ ಶುಕ್ರಾಚಾರ್ಯರು ಇವ್ರಿಗೆ ಹೇಳೋದು, ಬಲಿ ಮಹಾರಾಜರಿಗೆ, ನೀವು ಕೊಡಬೇಡಿ, ನೀವು ಇದು ಒಬ್ಬರಿಗೆ ಅಪಾಯದಲ್ಲಿದ್ದಾಗ ನಿಮ್ಮ ಮಾತನ್ನ ನೀವು ಬಿಟ್ಬಿಡ್ಬೋದು. ನೀವು ಮಾತು ಕೊಟ್ಟಿದ್ದೀರಾ ಈ ತರ ನೀವು ಇದರ ದಾನ ಕೊಡ್ತೀನಿ ಅಂತ, ಆದರೆ ನೀವು ಈಗ ನೀವೇ ಅಪಾಯದಲ್ಲಿರುವಾಗ ಅದನ್ನ ಪೂರೈಕೆ ಮಾಡ್ಬೇಕು ಅಂತಿಲ್ಲ. ಆಮೇಲೆ ನೀವು ಇನ್ನೂ ಒಂದು ದಾನ ಕಾರ್ಯದಲ್ಲಿ ಏನೋ ಒಂದು ಇದಿದೆ, ದಾನ ಕಾರ್ಯ ಮಾಡೋ ಮುಂಚೆ ಏನೋ ಒಂದು ಓಂ ಅಂತ ಹೇಳೋದು, ಇನ್ನೊಂದೊಂದು ಧರ್ಮ ಕಾರ್ಯಗಳಿದೆ, ಅದನ್ನ ನೀವು ಮಾಡಿಲ್ಲ ನೀವು. ಹಾಗಾಗಿ ನೀವೀಗ ಹಿಂದೆ ಗೆತ್ಕೊಳ್ಳಿ, ನಿಮ್ಮ ಮಾತನ್ನು ಬಿಡಬೇಡಿ, ಈ ವಿಷ್ಣುನೇ ಇವರು ಅಂತ ವಾರ್ನ್ ಮಾಡ್ತಾರೆ. ಆಗ ಬಲಿ ಚಕ್ರವರ್ತಿ ಹೇಳೋದು, ಅವಕೆನ ಇಲ್ಲ, ನಾನು ಹೇಗೆ ಸುಳ್ಳು ಹೇಳಿದ್ದೆ, ನಾನು ಪ್ರಹ್ಲಾದ ಮಹಾರಾಜರ ಮೊಮ್ಮಗನ, ಪ್ರಹ್ಲಾದರ ವಂಶದಲ್ಲಿ ಬರೋವನು. ಮತ್ತೆ ಹೇಳ್ತಾರೆ, ತಾಯಿ ಈ ಭೂದೇವಿ ಎಲ್ಲವನ್ನೂ ಸಹಿಸ್ಕೊಳ್ಬೋದಂತೆ, ಆದರೆ ಒಬ್ಬ ಸುಳ್ಳುಗಾರ ಇದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಭೂದೇವಿ. ಸೊ ಹಾಗಾಗಿ ನಾನು ಮಾತು ಕೊಟ್ಟಿದ್ಮೇಲೆ ಮತ್ತೆ ನಾನು ಅದನ್ನ ಹಿಂದೆ ತೆಗೆಯೋಕ್ಕಾಗಲ್ಲ ಅಂತ ತುಂಬಾ ನಮ್ರವಾಗಿ ಹೇಳ್ತಾರೆ. ಯಾಕಂದ್ರೆ ಶುಕ್ರಾಚಾರ್ಯರು ಗುರುಗಳು, ಸೊ ಅವರಿಗೆ ಇದಾಗೆ ಗೌರವದಿಂದಾನೇ ಹೇಳ್ತಾರೆ. ಆದ್ರೆ ಶುಕ್ರಾಚಾರ್ಯರಿಗೆ, ಓ ನನಗಿಂತ ಬುದ್ಧಿವಂತನ ನೀನು, ನನಗೆ ನೀನು ಪಾಠ ಹೇಳ್ತೀಯ ನೀನು, ನನ್ನ ಗುರುಗೆ ಆಚಾರ್ಯರಿಗೆ ಹಾಗೆ ಅಂತೇಳಿ ಅವನಿಗೆ, ನೀನು ಎಲ್ಲವನ್ನೂ ನಿನ್ನಿಂದ ಹೋಗ್ಲಿ, ನೀನು ಎಲ್ಲವನ್ನೂ ಕಳ್ಕೊ, ನಿನ್ಗೆಲ್ಲ ನಾಶ ಆಗ್ಲಿ ಅಂತ ಅವ್ರು ಶಾಪ ಹಾಕ್ತಾರೆ. ಶುಕ್ರಾಚಾರ್ಯ ಶಾಪ ಹಾಕಿದ್ಮೇಲೆ ಭಗವಂತನು ಆಕ್ಚುಲಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಬ್ರಾಹ್ಮಣರು, ಅವ್ರು ವರ ಕೊಟ್ಟಿದ್ದಾರೆ, ಅವ್ರು ಆಶೀರ್ವಾದ ಕೊಟ್ಟಿದ್ದಾರೆ, ಭಗವಂತನು ಅಷ್ಟು ತನಕ ಏನು ತೆಗೆದುಕೊಳ್ಳೋದಿಲ್ಲ. ಇಲ್ಲಾಂದ್ರೆ ಅವ್ರು ನೇರವಾಗಿ ಬಂದು ತಗೊಳ್ಬೋದಾಯ್ತು, ಕಿತ್ಕೊಳ್ಬೋದಾಯ್ತು ಎಲ್ಲವನ್ನು. ವಾಮನ ದೇವ ಆರು ಮಾಡಲಿಲ್ಲ ಹಾಗೆ. ಆಮೇಲೆ ಬಲಿ ಚಕ್ರವರ್ತಿ ಜೊತೆಗೆ ಒಂದು ಲೀಲೆ ನಡೀತಾ ಇದೆ. ಭಗವಂತನು ಅವನ ಶುದ್ಧ ಭಕ್ತ ಬಲಿ ಚಕ್ರವರ್ತಿ, ಅವನೊಟ್ಟಿಗೆ ಒಂದು ಮಾತುಕತೆ ನಡೀತು. ಅದರ ನಂತರ ವಾಮನ ದೇವರು ಈ ತರ ಒಂದು ದೊಡ್ಡ ಗಾತ್ರದ ರೂಪ, ವಿಷ್ಣು ರೂಪ ತಗೊಂಡು ಒಂದೇ ಹೆಜ್ಜೆಯಲ್ಲಿ ಎಲ್ಲ ಮೇಲಿನ ಲೋಕಗಳನ್ನೆಲ್ಲ ಕವರ್ ಮಾಡ್ತಾರೆ. ಒಂದೇ ಹೆಜ್ಜೆಯಲ್ಲಿ ಮೇಲೆ ಕೆಳಗೆ ಎಲ್ಲವೂ ಕೂಡ ಒಂದೇ ಹೆಜ್ಜೆ ಕೆಳಗದೆಲ್ಲ ಕವರ್ ಆಗುತ್ತೆ ಅನ್ಸುತ್ತೆ. ಮತ್ತೆ 2ನೇ ಹೆಜ್ಜೆಯಲ್ಲಿ ಮೇಲೆದೆಲ್ಲ
ಎಷ್ಟು ದೊಡ್ಡ ಕಾಲುಗಳು ಅಂದರೆ ಇಲ್ಲಿ ಚಿತ್ರ ತೋರಿಸ್ತಾರೆ. ಚಿತ್ರ ಇಲ್ಲ ಇಲ್ಲಿ. ಓಕೆ. ಸೊ ಅವರ ಹೋಗ್ತಾ ಬ್ರಹ್ಮಲೋಕಕ್ಕವರೆಗೂ ಹೋಗುತ್ತಂತೆ ಕಾಲು. ಆಗ ಹೋಗಿ ಕೊನೆಗೆ ಆ ಬ್ರಹ್ಮಾಂಡ ಏನಿದೆ, ಪ್ರತಿಯೊಂದು ಜಗತ್ತು ಅದಕ್ಕೆ ಕವರಿಂಗ್ಸ್ ಇದೆ, ಲೇಯರ್ಸ್ ಇದೆ, ಭೂಮಿ, ನೀರು, ಗಾಳಿ ಎಲ್ಲ, ಅದನ್ನ ಮುರಿದು ಅದು ಎಲ್ಲಿ ಮಹಾವಿಷ್ಣು ಕಾರಣ ಸಮುದ್ರ ಇದೆ ಅಲ್ಲಿ ಹೋಗುತ್ತೆ ಅಂತ. ಅಲ್ಲಿಂದ ಆಗ ಗಂಗಾ ನೀರು ಅಂದ್ರೆ ಅಲ್ಲಿಂದ ಬರೋದು ಅಂತ ಹೇಳ್ತಾರೆ. ಸೊ ಗಂಗಾ ನದಿ ಅಲ್ಲಿಂದ ವಾಮನ ದೇವರು ಯಾವಾಗ ಬ್ರೇಕ್ ಮಾಡ್ತಾರೆ ಯೂನಿವರ್ಸಲ್ ಕವರಿಂಗು, ಅಲ್ಲಿ ಒಳಗೆ ಬರುತ್ತೆ. ಆಗ ಬಂದಾಗ ಬ್ರಹ್ಮದೇವರು ಅವ್ರ ಪಾದಗಳು ಹೋಗ್ತಾ ಹೋಗ್ತಾ ಅವ್ರ ಕಮಂಡಲುವಿಂದ ನಾವು ಹೇಗೆ ಭಗವಂತನಿಗೆ ಅಭಿಷೇಕ ಮಾಡ್ತೀವಿ ಮೂರ್ತಿಗೆ, ಹಾಗೆ ಅವರು ಬ್ರಹ್ಮದೇವರು ಅಭಿಷೇಕ ಅವ್ರ ಪಾದವನ್ನು ತೊಳೆದರು ಪಾದಗಳು. ಸೊ ಈ ಗಂಗಾ ನದಿ ಅಂದ್ರೆ ಒಂದು ಈ ಕಾರಣಾಣ ಸಮುದ್ರ ಅಲ್ಲಿಂದ ಬರ್ತಾ ಇರೋ ನೀರು, ಇನ್ನೊಂದು ಈ ಬ್ರಹ್ಮದೇವರು ಅವರ ಕಮಂಡಲುವಿಂದ ನೀರು ಹಾಕಿರೋದು, ಇದೆಲ್ಲೂ ಸೇರಿದೆ ಅಂತ ಹೇಳ್ತಾರೆ ಈ ಗಂಗಾ ನದಿ ಅಂದ್ರೆ ವಾಮನ ದೇವರನ್ನ ತೊಳೆದ ನೀರು, ಇನ್ನೊಂದು ಆ ನೀರು ಗಂಗಾ ನದಿಯಾಗಿ ಬರೋದು. ಸೊ ಏನಿದೆ ಹೀಗೆ ಭಗವಂತನು ಎರಡೇ ಹೆಜ್ಜೆಯಲ್ಲಿ ಎಲ್ಲ ಸಂಪೂರ್ಣ ಬಲಿ ಚಕ್ರವರ್ತಿಯ ಏನು ಸಾಮ್ರಾಜ್ಯ ಇತ್ತು ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಹೇಳ್ತಾರೆ ಬಲಿಚಕ್ರವರ್ತಿಗೆ ಸ್ವಲ್ಪ ಅಹಂಕಾರ ಐತಂತೆ, ನಾನು ತ್ರೈಲೋಕೇಶ್ವರ 3 ಲೋಕಗಳ ಅಧಿಪತಿ ಅಂತ. ಸೊ ಭಗವಂತನು ಅದನ್ನು ತೆಗಿಲಿಕ್ಕೆ ಈ ತರ ಒಂದು ನಾಟಕ ಮಾಡೋದು. ಮತ್ತೆ ಈ 3ನೇ ಹೆಜ್ಜೆಯಲ್ಲಿ ಈಗ ಅಂತ ಅವ್ರಿಗೆ ತೀವ್ರವಾಗಿ ಖಂಡಿಸೋದು, ನೀನು ಸುಳ್ಳುಗಾರ, ನೀನು ಮೋಸಗಾರ, ನೀನು ಈ ತರ ಕೊಡ್ತೀನಿ ಅಂತ ಹೇಳಿದ್ದು ಈ 2 ಹೆಜ್ಜೆಯಲ್ಲೇ ನಾನೆಲ್ಲ ತಗೊಂಡ್ಬಿಟ್ಟೆ, ಇನ್ನು 3ನೇ ಹೆಜ್ಜೆ ನಿನ್ಗೆ ಏನಿದೆ ಇವಾಗ ತಗೊಳ್ಳಿಕ್ಕೆ, ನಿನ್ನನ್ನು ಇವಾಗ ಶಿಕ್ಷೆ ಕೊಡ್ತೇನೆ ಅಂತ ಅವನ ಬಂಧನ ಮಾಡೋದು ಬಲಿಚಕ್ರವರ್ತಿ ವರುಣರ ಇದರಲ್ಲಿ ಸೊ ಹೇಳ್ತಾರೆ. ಅದಾದ್ಮೇಲೆ ಹೇಗೆ ವಿಷ್ಣು ಅವ್ರಿಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ದೇವತೆಗಳಿಗೂ ಬೇಸರ ಆಗುತ್ತೆ. ಇದಾರೆ ಬಲಿಚಕ್ರವರ್ತಿ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾರೆ ಈಗ, ಆದ್ರೂ ಕೂಡ ಭಗವಂತನು ಇನ್ನೂ ಅವರಲ್ಲಿ ಸಂತೋಷವಾಗಿಲ್ಲ. ಭಗವಂತನು ಅವ್ರನ್ನ ಖಂಡಿಸ್ತಾ ಇದ್ದಾರೆ, ಒಂಥರ ಬೈತಾ ಇದ್ದಾರೆ ಬಲಿಚಕ್ರವರ್ತಿಗೆ, ನೀನು ಮೋಸಗಾರ, ನೀನು ಸುಳ್ಳುಗಾರ, ನೀನು ಧರ್ಮ ಇದನ್ನು ನೀನು ದಾನ ಕೊಡ್ತೀನಿ ಅಂತೇಳಿ ನೀನು ಮಾತು ಉಳಿಸ್ಕೊಳ್ಳಿಲ್ಲ, ನೀನು ಎಲ್ಲಿ ನನ್ನ 3ನೇ ಹೆಜ್ಜೆ, ವೇರ್ ಇಸ್ ಮೈ ಥರ್ಡ್ ಸ್ಟೆಪ್ ಅಂತ ಅವ್ರಿಗೆ ಹೇಳುವಾಗ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಭಗವಂತನೇ ನಿನಗೆ ಸ್ವಲ್ಪ ತುಳಸಿ ದಳ, ಸ್ವಲ್ಪ ಗಂಗಾ ಜಲ ಕೊಟ್ಟರೆ ನೀನು ಸಂತೋಷಗೊಳ್ತೀಯ, ಈ ವ್ಯಕ್ತಿ ನಿನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ, ಇನ್ನ ನೀನು ಯಾಕೆ ಇವರ ಮೇಲೆ ಇಷ್ಟು ಕೋಪದಲ್ಲಿ ಇಷ್ಟು ಕ್ರೋಧದಲ್ಲಿದ್ಯಾ ಅಂತ ಅವ್ರು ಕೇಳ್ತಾರೆ. ಆ ಸಮಯಕ್ಕೆ ಬಲಿ ಚಕ್ರವರ್ತಿ ಅವ್ರ ಹೆಂಡತಿ ಬರ್ತಾರಂತೆ, ಅವರು ಯಾರು ವಿಂಧ್ಯಾವಲಿ ಅಂತ, ಅವರು ಇನ್ನ ಬುದ್ಧಿವಂತರು. ಹೇಳ್ತಾರೆ ಅವರು ಈ ನನ್ನ ಗಂಡ ಅನ್ಕೊಂಡಿದ್ದು ಎಲ್ಲವನ್ನೂ ನಾನು ನಿನಗೆ ಕೊಟ್ಟೆ ಅಂತ, ಸೊ ಈ ಅವನದಂತೂ ಏನು ಎಲ್ಲವೂ ಕೂಡ ನಿನ್ನದೇ. ಸೊ ಅವರು ಕೂಡ ಈ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಭಕ್ತ ಪ್ರಹ್ಲಾದರು ಬರ್ತಾರೆ ಆ ಸಮಯಕ್ಕೆ. ಪ್ರಹ್ಲಾದ ಮಹಾರಾಜರು ಅವರು ತುಂಬಾ ವೃದ್ಧರಾಗಿರ್ತಾರೆ ಆ ಸಮಯಕ್ಕೆ ಅವರು ಕೂಡ ಬರ್ತಾರೆ. ಅವಾಗ ಬಂದಾಗ ಬಲಿಚಕ್ರವರ್ತಿ ಹೇಳ್ತಾರೆ ಅವರು ತಲೆಯನ್ನ ಕೆಳಗೆ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಭಕ್ತ ಪ್ರಹ್ಲಾದರು ಅವರಿದ್ದಾಗ ಭಗವಂತನು ನರಸಿಂಹ ರೂಪ ಅಂತ ಆಳಿದ್ರು. ನರಸಿಂಹ ರೂಪದಲ್ಲಿ ತುಂಬಾ ಸಂತೋಷದಿಂದ ಬಂದದ್ದು ಭಗವಂತನು. ಭಕ್ತ ಪ್ರಹ್ಲಾದರ ಭಕ್ತಿಯನ್ನು ನೋಡಿ ಅವರ ರಕ್ಷಣೆಗೋಸ್ಕರ ಹಿರಣ್ಯಕಶಿಪುವನ್ನು ನಾಶ ಮಾಡಿದ್ದು. ಆದ್ರೆ ಈಗ ನನಗೆ ಭಗವಂತನು ಈ ರೀತಿ ಕೋಪದಲ್ಲಿ ಬಂದಿದ್ದಾರೆ, ಸೊ ಇದು ಅವ್ರಿಗೆ ತಾತಾಗಿ ಎಷ್ಟು ಅಂತ ಬೇಸರ ಆಗ್ಬೋದು. ಹಾಗೆ ಅವರು ತಲೆಯನ್ನು ಕೆಳಗೆ ಮಾಡ್ಕೊಳ್ತಾರೆ ಬಲಿಚಕ್ರವರ್ತಿ. ಮತ್ತೆ ನಾನು ಹೀಗೆ ಒಂಥರ ಅವ್ರ ಮೊಮ್ಮಗನಾಗಿದ್ರು ನಾನು ಈ ರೀತಿ ಭಗವಂತನ ಸಂತೋಷ ಮಾಡ್ಲಿಕ್ಕಾಗ್ಲಿಲ್ವಾ ಅಂತ ಬಲಿಚಕ್ರವರ್ತಿ ಅವರ ಚಿಂತನೆ ಅಂತೆ. ಆಗಿರುವಾಗ ಭಕ್ತ ಪ್ರಹ್ಲಾದರು ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಭಗವಂತನೇ ವಾಮನ ದೇವರಿಗೆ 2 ಸಮಯವೂ ನನ್ನ ಮೊಮ್ಮಗನಿಗೆ ನೀವು ಕೊಟ್ಟಿದ್ದು ಅನುಗ್ರಹವೇ, ನೀವೇ ಕೊಟ್ಟದ್ದು ಇವನಿಗೆ ತೈಲೋಕಾಧೀಶ್ವರ ಅಂತ ಎಲ್ಲ ಆಧಿಪತ್ಯವನ್ನು, ಇಂದ್ರನ್ನು ಸೋಲಿಸಿ ಅವರ ಆ ಪಟ್ಟವನ್ನು ಈಗ ಕೂಡ ಅವನಿಂದನೇ ಎಲ್ಲ ಕಿತ್ಕೊಂಡ್ಬಿಟ್ರಿ ನೀವು. ಸೊ 2 ಸಮಯನೂ ನೀವು ಸರಿಯಾಗಿ ಮಾಡಿದ್ದೀರಾ. ಸೊ ಭಕ್ತರಾದವರು ಭಗವಂತನ ಒಮ್ಮೆ ಕೊಡ್ಬೋದು, ಎಲ್ಲ ಸುಖ ಸಂಪತ್ತನ್ನು ಕೊಡ್ಬೋದು, ಒಮ್ಮೆ ಎಲ್ಲವನ್ನು ತೆಗೆದುಕೊಂಡ್ಬಿಡ್ಬೋದು. ಆದ್ರೆ 2 ಸಮಯದಲ್ಲೂ ಭಕ್ತರಾದವರು ಸಮಚಿತ್ತತೆಯಿಂದ ಇರಬೇಕು. ಭಗವಂತನು ನಮಗೆ ಅನುಗ್ರಹ ಅವನು ಮಾಡಿದ್ದು ಒಳ್ಳೇದಕ್ಕೆ ಮಾಡಿದ್ದಾನೆ ಅಂತ ಅವ್ರು ಸ್ವೀಕರಿಸ್ಬೇಕು. ಅದನ್ನು ಮಾಡದೆ ಭಗವಂತನಿಗೆ ನಾವು ನಿಂದನೆ ಮಾಡಬಾರ್ದು. ಯಾರು ನಾಸ್ತಿಕರಾದವರು ಅವರು ಏನಾದರೂ ಒಂದು ಒಳ್ಳೇದಾದ್ರೆ ಅವರು ನನ್ನ ಶಕ್ತಿಯಿಂದ ಆಯ್ತು, ನನ್ನ ಒಂದು ಸಾಮರ್ಥ್ಯದಿಂದ ಆಯ್ತು, ಅವ್ರ ಅದರೆಲ್ಲ ಕ್ರೆಡಿಟ್ ಅವ್ರು ತಗೊಳ್ತಾರೆ. ನಾನು ಮಾಡಿದೆ ಅಂತ. ಏನಾದರೂ ಒಂದು ವಿಪರೀತ ಸನ್ನಿವೇಶ ಆದರೆ ಅವ್ರ ಲೈಫಲ್ಲಿ ನಾನೆಲ್ಲ ಸರಿಯಾಗಿ ಮಾಡಿದೆ, ಆದರೂ ಈ ದೇವರು ಅನ್ನೋದು ಇದ್ದಾರೆ ಇವ್ರು ನನಗೆ ಹೀಗೆ ಮಾಡ್ತಾ ಇದ್ದಾರಲ್ಲ ಅಂತ ಅವರು ಭಗವರನ್ನ ದೂಷಣೆ ಮಾಡ್ತಾರೆ ನಾಸ್ತಿಕರು. ಆದ್ರೆ ಭಕ್ತರಾದರೂ ಆಗಿಲ್ವಂತೆ. ಅವರು ಒಳ್ಳೆ ಸ್ಥಾನದಲ್ಲಿದ್ದಾಗ ಅವರು ಭಗವಂತನಿಗೆ ಕ್ರೆಡಿಟ್ ಕೊಡ್ತಾರೆ. ಭಗವಂತನೇ, ನಾನು ಇದಕ್ಕೆ ಅರ್ಹನಲ್ಲ, ಆದರೆ ನೀನು ನನಗೆ ನಿನ್ನ ಕೃಪೆ, ನಿನ್ನ ಅನುಗ್ರಹದಿಂದ ನನಗೆ ಇಂಥ ಒಳ್ಳೆ ಸ್ಥಿತಿಯನ್ನು ಕೊಟ್ಟಿದ್ಯಾ,
ಒಳ್ಳೆ ಈ ರೀತಿ ಮಾಡಿದ್ಯಾ. ಆ ಒಂದು ಕಷ್ಟದಲ್ಲಿ ಬಂದಾಗ ಅವ್ರು ಹೇಳ್ತಾರಂತೆ, ನಾನು ಇನ್ನ ಹೆಚ್ಚು ಕಷ್ಟವನ್ನು ಅನುಭವಿಸ್ಬೇಕು, ನನ್ನ ಕರ್ಮಾನುಸಾರ ನಾನು ದೊಡ್ಡ ಪಾಪಿ, ನಾನು ಅಷ್ಟು ಹಸುರ, ನನಗೆ ಅಷ್ಟೊಂದು ನಿಂದನೆ ಆಗ್ಬೇಕು, ಅಷ್ಟು ಒಂದು ತೊಂದರೆ ಆಗ್ಬೇಕು, ಹಿಂಸೆ ಆಗ್ಬೇಕು. ಆದರೆ ನೀನು ಕರುಣಾಮಯಿ ಆದ್ರಿಂದ ನನಗೆ ಸ್ವಲ್ಪ ಕೊಟ್ಟಿದೆ ಅಂತ ಈ ಭಕ್ತರ ಚಿಂತನೆ. ಭಕ್ತರದೇ ಶುದ್ಧ ಭಕ್ತರು, ಮಹಾತ್ಮರ ಚಿಂತನೆ. ಸೊ ಈಗ ನಾವು ಆ ರೀತಿ ಶಾಂತದಲ್ಲಿಲ್ಲ. ಆದರೆ ನಾವಿಲ್ಲಿ ನೋಡ್ತಾ ಇರೋ ವ್ಯಕ್ತಿಗಳು, ಬಲಿ ಮಹಾರಾಜರಾಗ್ಬೋದು, ಇಲ್ಲ ಯಾರು ಪ್ರಹ್ಲಾದ್ ಮಹಾರಾಜರು, ಅವರ ಚಿಂತನೆ ಹೀಗೆ. ಸೊ ಬಲಿ ಮಹಾರಾಜರು ಆ ಥರ ಒಂದು ಸನ್ನಿವೇಶ, ಭಗವಂತನು ಅವ್ರನ್ನ ಅಷ್ಟೆಲ್ಲರ ಮುಂದೆ ಅವಮಾನ ಮಾಡ್ತಾ ಇದ್ದಾರೆ. ಮಹಾರಾಜರಿಗೆ ಅಂದ್ರೆ ಅವ್ರಿಗೆ ಎಷ್ಟೊಂದು ಇದಿರುತ್ತೆ, ರೆಸ್ಪೆಕ್ಟ್ ಇರುತ್ತೆ, ಗೌರವ ಇರುತ್ತೆ. ಆದ್ರೆ ಈಗ ದೇವತೆಗಳ ಮುಂದೆ, ತನ್ನ ಪ್ರಜೆಗಳ ಮುಂದೆ, ಎಲ್ಲರ ಮುಂದೆ ವಾಮನ ದೇವರು ಅವ್ರನ್ನ ಅವಮಾನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರು ದೃಢವಾಗಿ ನಿಂತು ಅವರು ಯೋಚನೆ ಮಾಡ್ತಾ ಇದ್ದಾರಂತೆ, ಹೇಗೆ ನಾನು ಹೇಳಿದ್ದು ದಾನ 3 ಹೆಜ್ಜೆ ಕೊಡ್ತೀನಿ ಅಂತ, 2 ಹೆಜ್ಜೆ ತಗೊಂಡ್ರು, 3ನೇ ಹೆಜ್ಜೆ ಹೇಗೆ ಕೊಡ್ಬೋದು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಾನು ಮಾತನ್ನು ಉಳಿಸ್ಬೇಕು, ನಾನು ಪ್ರಹ್ಲಾದ ಮಹಾರಾಜನ ಮೊಮ್ಮಗ, ನಾನು ಮಾತನ್ನು ಉಳಿಸ್ಬೇಕು ಅಂತ ಅವರು ಮತ್ತೆ ಭಗವಂತನ ಕೃಪೆಯಿಂದ ಅವರು ಭಗವಂತನಿಗೆ ಹೇಳ್ತಾರೆ, ಇನ್ನು 3ನೇ ಹೆಜ್ಜೆಯನ್ನು ನನ್ನ ತಲೆ ಮೇಲೆ ಇಡುವಂತ ಅವರು ಬಲಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಮತ್ತೆ ವ್ಯಕ್ತಿಯ ಒಂದು ಏನಿದೆ ವಸ್ತುಗಳು ಅದು ಬೇರೆ ಅಂತ ಹೇಳ್ತಾರೆ. ದ ಓನರ್ ಆಫ್ ದ ಥಿಂಗ್ಸ್ ಈಸ್ ಡಿಫ್ರೆಂಟ್ ಅಂಡ್ ಈಸ್ ಅಬೌವ್ ದ ಥಿಂಗ್ಸ್. ಏನಾದ್ರು ನಮ್ಮ ವಸ್ತು, ನಮ್ಮ ಆಸ್ತಿ ಏನಾದ್ರು ಇದೆ ಅಂತ ಇಟ್ಕೊಳ್ಳಿ, ನಾವು ಅದಕ್ಕೆ ವಿಭಿನ್ನರು. ಸೊ ಹಾಗೆ ನಾವು ಬೇರೆ, ನಮ್ಮ ವಸ್ತುಗಳು ಬೇರೆ. ಸೊ ಹಾಗೆ ಬಲಿ ಚಕ್ರವರ್ತಿ ಅವರ ಆಧಿಪತ್ಯವನ್ನು, ಅವರ ಸಾಮ್ರಾಜ್ಯಗಳನ್ನು ಎಲ್ಲವನ್ನೂ ಎರಡೇ ಹೆಜ್ಜೆಯಲ್ಲಿ ವಾಮನದೇವರು ತಗೊಂಡ್ಬಿಟ್ರು. ಆದ್ರೆ 3ನೇದಾಗಿ ಅವರಿದ್ದಾರೆ ಇನ್ನ. ಸೊ ಅವ್ರು ಹೇಳಿದ್ದು, ಭಗವಂತನೇ ನನ್ನ ತಲೆ ಮೇಲೆ ಇನ್ನ ಹೆಜ್ಜೆಯನ್ನು. ಸೊ ಬಲಿ ಮಹಾರಾಜರು ಆತ್ಮನಿವೇದನ ಅಂತ ಹೇಳ್ತಾರೆ. ಆತ್ಮನಿವೇದನ ಅಂದ್ರೆ ಸಂಪೂರ್ಣ ಸರ್ವಸ್ವವನ್ನು ಅವರು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ, ಬಲಿ ಚಕ್ರವರ್ತಿ. ಸೊ ಇದರಾದ ನಂತರ ವಾಮನ ದೇವರು ಯಾರಿಗೆ, ಪ್ರಹ್ಲಾದ್ ಮಹಾರಾಜರಿಗೆ ಹೇಳ್ತಾರೆ, ಭಕ್ತ ಪ್ರಹ್ಲಾದರಿಗೆ, ಸೊ ನಿನ್ನ ಮೊಮ್ಮಗನಿಗೆ ನಾನು ಇನ್ನ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದೇನೆ, ಉನ್ನತವಾದ ಲೋಕವನ್ನು ಕೊಟ್ಟಿದ್ದೇನೆ. ಇಂದ್ರ ಪುರಿಗಿಂತ ಇದು ಅವರನ್ನ ಕೆಳಗೆ ತುಳಿದು ಸುತಲ ಲೋಕಕ್ಕೆ ಕಳಿಸ್ತಾರೆ. ಸುತಲ ಹೇಳ್ತಾರೆ, ಸುತಲ ಅಂದ್ರೆ ಈ ಇಂದ್ರಪುರಿಗಿಂತ ಅದು ವೈಭವವಾಗಿದ್ದಂತೆ, ಸ್ವರ್ಗಲೋಕಕ್ಕಿಂತ ಅದು ವೈಭವವಾಗಿದ್ದಂತೆ. ಮತ್ತೆ ಅಲ್ಲಿ ಭಕ್ತ ಪ್ರಹ್ಲಾದರು ಕೂಡ ಇದ್ದಾರೆ, ಅವರು ಕಳಿಸ್ತಾರೆ, ನೀನು ಅಲ್ಲಿ ಕೂಡ ಇರು ಅಂತ. ಮತ್ತೆ ಅವರ ರಕ್ಷಣೆಗೆ, ಯಾರು ಬಲಿ ಚಕ್ರವರ್ತಿಯ ರಕ್ಷಣೆಗೆ ವಾಮನ ದೇವರು ಅಲ್ಲಿ ದ್ವಾರಪಾಲಕನಾಗಿದ್ದಾರೆ ಅಂತ ನೋಡಿ. ಈ ಒಂದು ಸನ್ನಿವೇಶದಲ್ಲಿ ನಮ್ಗೆ ತೋರಿಸೋದು ಅವ್ರನ್ನ ಅವಮಾನ ಮಾಡಿದ್ದು, ಅವರಿಂದ ಎಲ್ಲ ಕಿತ್ಕೊಂಡಿದ್ದು ಅಂತ. ಆದರೆ ಭಗವಂತನು ಒಂದು ಲೀಲೆ, ಅವನ ಭಕ್ತಿ ಬಲಿ ಚಕ್ರವರ್ತಿ ಎಂತ ದೊಡ್ಡ ಮಹಾತ್ಮನಂತ ತೋರಿಸೋದಕ್ಕೆ, ಅವರ ಗುಣವನ್ನು ತೋರಿಸೋದಕ್ಕೆ ನಮಗೆ ಒಂದು ಮಾಡಿದ ಲೀಲೆ. ಮತ್ತೆ ಈಗ ಬಲಿ ಚಕ್ರವರ್ತಿ ಈಗಲೂ ಕೂಡ ಸುತಲ ಲೋಕದಲ್ಲಿ ಕೆಳಗಿದ್ದಾರೆ ಅವರು, ಅತಲ ವಿತಲ ಸುತಲ ತಲಾತಲ ಈ ಲೋಕದಲ್ಲಿ. ಅಲ್ಲಿ ಅವರ ಇದು ರಾಜ್ಯ ಈ ಇಂದ್ರಪುರಿಗಿಂತ ವೈಭವವಾಗಿದೆ. ಮತ್ತೆ ಹೇಳ್ತಾರೆ, ನೆಕ್ಸ್ಟ್ ಬರೋ ಮನ್ವಂತರದಲ್ಲಿ ಈ ಬಲಿ ಚಕ್ರವರ್ತಿ ಇಂದ್ರನಾಗ್ತಾರೆ. ಇವತ್ತಿನ ಇಂದ್ರ ಪುರಂದರ ಅಂತ ಅವರ ಹೆಸರು. ಇವರ ಆಳ್ವಿಕೆ ಒಂದು ಸಮಯ ಈ ವೈವಸ್ವತ ಮನ್ವಂತರದಲ್ಲಿ. ಈ ವೈವಸ್ವತ ಮನ್ವಂತರ ನಂತರ ನೆಕ್ಸ್ಟ್ ಬರೋ ಮನ್ವಂತರದಲ್ಲಿ ಬಲಿ ಚಕ್ರವರ್ತಿ ಇಂದ್ರನ ಪಟ್ಟ ಬರ್ತಾರೆ. ಮತ್ತೆ ರಾಮಾಯಣದಲ್ಲಿ ಹೇಳೋದು, ಒಂದು ಸಲ ರಾವಣನು ಈ ಬಲಿ ಚಕ್ರವರ್ತಿ ಸುತ್ತಲಕ್ಕೆ ಹೋದಾಗ ಈ ದ್ವಾರಪಾಲಕನಾಗಿ ವಾಮನ ದೇವರು ಅವರನ್ನ ಒಂದು ಒದೆ ಕಿಕ್ ಕೊಟ್ಟದ್ದು 80 ಮೈಲಿ ದೂರ ರಾವಣ ಬಿದ್ದದ್ದು ಅಂತ. ಸೊ ವಾಮನ ದೇವರು ಹೀಗೆ ಉಪೇಂದ್ರ ವಾಮನ ದೇವ. ಸೊ ಅವರ ಲೀಲೆ ಭಾಗವತ 8ನೇ ಸ್ಕಂದದಲ್ಲಿ ಇವರ ಡಿಟೇಲ್ ಇದೆ ಫುಲ್. ಬಲಿ ಚಕ್ರವರ್ತಿ ಮತ್ತೆ ವಾಮನ ದೇವ ಅವ್ರ ಮಾತುಕತೆ ಎಲ್ಲ ಆ ಡೀಟೇಲ್ ಆಗಿ ನಾವು ಮಾಡೋಣ 8ನೇ ಸ್ಕಂದದಲ್ಲಿ. ಅವತಾರೇ ಷೋಡಶಮೇ ಪಶ್ಯನ್ ಬ್ರಹ್ಮ ದ್ರುಹೋ ನೃಪಾನ್ 3 ಸಪ್ತ ಕೃತ್ವ ಕುಪಿತೋ ನಿಕ್ಷತ್ರಾಂ ಅಕರೋನ್ಮಹೀಂ. ಅನುವಾದ ಮಾತಾಜಿ. ತನ್ನ 15ನೇ ಅವತಾರದಲ್ಲಿ ಭಗವಂತನು ಕುಬ್ಜ ಬ್ರಾಹ್ಮಣನ ರೂಪವನ್ನು ಹೌದಾಯ್ತಾ ಸಾರಿ ತನ್ನ 16ನೇ ಅವತಾರದಲ್ಲಿ ಭಗವಂತನು ರಘುಪತಿ 21ನೇ ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದರೆಂಬುದೇ ಕ್ಷತ್ರಿಯರ ಬಗ್ಗೆ ಭಗವಂತನ ಕ್ರೋಧಕ್ಕೆ ಕಾರಣವಾಗಿತ್ತು. ಬ್ರಾಹ್ಮಣರ ಮಾರ್ಗದರ್ಶನದ ಪ್ರಕಾರ ಲೋಕವನ್ನು ಆಳುವುದು ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರ ಕರ್ತವ್ಯ. ಬ್ರಾಹ್ಮಣರು ರಾಜ್ಯರಿಗೆ ಶಾಸ್ತ್ರ ಗ್ರಂಥಗಳ ಆಧಾರದ ಪ್ರಕಾರ ಮಾರ್ಗದರ್ಶನ ಮಾಡುತ್ತಾರೆ. ಬ್ರಾಹ್ಮಣರ ಮಾರ್ಗದರ್ಶನದಂತೆ ಆಳರಸರು ರಾಜ್ಯಭಾರವನ್ನು ನಿರ್ವಹಿಸುತ್ತಾರೆ. ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರು
ಅವಿಧೇಯರಾಗಿ ಬ್ರಾಹ್ಮಣರ ಆದೇಶದ ವಿರುದ್ಧವಾಗಿ ನಡೆದರೆ ರಾಜರನ್ನು ಅಧಿಕಾರದಿಂದ ಬಲವಂತವಾಗಿ ಉಚ್ಚಾಟಿಸಿ ಸರಿಯಾದ ಆಡಳಿತಕ್ಕಾಗಿ ಬೇರೆ ವ್ಯವಸ್ಥೆಯನ್ನು ಮಾಡಲಾಗುವುದು. ನೋಡಿ, ಪರಶುರಾಮರು ಜಮದಗ್ನಿ ಮತ್ತೆ ರೇಣುಕಾ ಅವ್ರ ತಾಯಿ ಹೆಸರು. ಸೊ ಅವರ ಮಗನಾಗಿ ಹುಟ್ಟಿ ಬರ್ತಾರೆ. ಸೊ ಇವರ ಇದರಲ್ಲಿ ಕಾರ್ತವೀರ್ಯ ಅರ್ಜುನ ಅಂತ ಒಬ್ಬ ಮಹಾರಾಜನ, ಕಾರ್ತವೀರ್ಯ ಅರ್ಜುನ. ಸೊ ಇವರ ಆ್ಯಕ್ಚುಲಿ ಕಾರ್ತವೀರ್ಯ ಅರ್ಜುನ ಭಗವಂತನು ದತ್ತಾತ್ರೇಯನೇ ರೂಪ ಇರಬೇಕು, ಅವರಿಂದ ವರ ಪಡೆದಿರ್ತಾನೆ. ವರ ಪಡೆದು 10,000 ಸಹಸ್ರಭಾವ, 1,000 ಕೈಗಳಿರುತ್ತದೆ ಆ ಥರ ಕಾರ್ತವೀರ್ಯ ಅರ್ಜುನ. ತುಂಬಾ ಬಲಶಾಲಿ ಅಂತೆ ಕಾರ್ತವೀರ್ಯ ಅರ್ಜುನ. ಹೇಳ್ತಾರೆ, ಒಮ್ಮೆ ರಾವಣನು ಇವರ ವಿರೋಧ ಬಂದಿರ್ತಾನಂತೆ ಯುದ್ಧ ಮಾಡಲಿಕ್ಕೆ ಕಾರ್ತವೀರ್ಯ ಅರ್ಜುನ ವಿರುದ್ಧ. ಇಲ್ಲಿ ಇವರ ರಾಜಧಾನಿ ಮಹಿಷ್ಮತಿ ಅಂತ ಅಂದ್ರೆ ನರ್ಮದಾ ತೀರದಲ್ಲಿ. ಸೊ ಅಲ್ಲಿ ಬಂದಾಗ ಇವರು ಕಾರ್ತವೀರ್ಯ ಅರ್ಜುನರು ಅವರ ಎಷ್ಟೋ ರಾಣಿಯರ ಜೊತೆಗೋ ಏನೋ ಇದರಲ್ಲಿರ್ತಾರೆ ನೀರಿನಲ್ಲಿ. ಈ ರಾವಣನು ಸೇನೆಯಿಂದ ಬರ್ತಾನಂತೆ, ರಾವಣ ಸೈನ್ಯ ವ್ಯೂಹದ ಜೊತೆಗೆ. ಇವರು ಆ ನೀರು, ನರ್ಮದಾ ನದಿ ಇರುತ್ತಲ್ಲ, ಆ ಕೈಗಳಲ್ಲಿ ಆ ನೀರನ್ನು ಅವರು ತಳ್ಳಿದ್ರಿಂದ ಎಲ್ಲ ರಾವಣನ ಸೈನ್ಯ ಏನಿದೆ ಅದೆಲ್ಲನೂ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ಬಿಡುತ್ತದೆ. ಅಷ್ಟು ಬಲಶಾಲಿ ಅಂತೆ ಕಾರ್ತವೀರ್ಯ. ಮತ್ತೆ ರಾವಣನನ್ನು ಒಂದು ಮಂಗನನ್ನು ಹೇಗೆ ನಾವು ಹಿಡಿತೀವಿ ಒಬ್ಬರು, ಆ ರೀತಿ ಹಿಡಿದು ಅವರನ್ನ ಅವಮಾನ ಮಾಡ್ತಾರೆ. ಯಾರು? ಇವರು ರಾವಣನು ಇವರ ವಿರೋಧವಾಗಿ ಏನೋ ಅವಹೇಳನ ಮಾಡ್ತಾನೆ. ಅದನ್ನು ಸಹಿಸದೆ ಕಾರ್ತವೀರ್ಯ ಅರ್ಜುನ ಅವನ ಬಂಧನ ಮಾಡ್ತಾನಂತೆ ರಾವಣ. ಮತ್ತೆ ರಾವಣನ ಬಿಡ್ತಾರೆ. ಅಷ್ಟು ಬಲಶಾಲಿ ಅಂತೆ ಈ ಕಾರ್ತವೀರ್ಯ ಅರ್ಜುನ ಅಂತ ಕೇಳ್ತೀವಿ. ಈ ಕಾರ್ತವೀರ್ಯ ಅರ್ಜುನ ಒಮ್ಮೆ ಈ ವ್ಯಕ್ತಿ ಜಮದಗ್ನಿ ಪರಶುರಾಮರ ತಂದೆ, ಇವರ ಆಶ್ರಮಕ್ಕೆ ಬಂದಾಗ ಜಮದಗ್ನಿ ಅವರಿಗೆ ಎಲ್ಲರಿಗೂ ಕೂಡ ಅವರ ಹತ್ರ ಒಂದು ಕಾಮಧೇನು ಇರುತ್ತೆ. ಕಾಮಧೇನು ಸುರಭಿ ಕಾಮಧೇನು ಇರೋದ್ರಿಂದ ಅವ್ರಿಗೆ ಏನು ಅಗತ್ಯ ಇದೆ, ಅವ್ರಿಗೆ ಆಹಾರ, ಅವ್ರಿಗೆ ಇನ್ನ ವಸ್ತ್ರ ಎಲ್ಲವನ್ನೂ ಕೂಡ ಒಂದು ಸತ್ಕರಿಸ್ತಾರಂತೆ ಈ ರಾಜನಿಗೆ. ರಾಜನೆಲ್ಲ ಸೈನಿಕರಿಗೆ. ಸೊ ರಾಜನಿಗೆ ನಾನು ಇಷ್ಟು ಪರಾಕ್ರಮಿ, ಇಷ್ಟು ಬಲಶಾಲಿ, ಆದ್ರೆ ಈ ಋಷಿಮುನಿ ಇವರ ಹತ್ರ ಒಂದು ಕಾಮಧೇನು ಇದೆಯಲ್ಲ, ಇದು ನನ್ನ ಹತ್ರ ಇಲ್ಲ ಇದು ಅಂತ ಅವರು ನನಗೆ ತಗೊಂಡು. ಸೊ ಅವರು ಅದನ್ನ ಎಳೆದುಕೊಂಡು ಹೋಗ್ತಾರಂತೆ ತನ್ನ ಆಸ್ಥಾನಕ್ಕೆ. ಯಾಕಂದ್ರೆ ಜಮದಗ್ನಿ ಅವರು ಅದನ್ನ ಇಟ್ಕೊಂಡಿರೋದು ಯಜ್ಞ ಹೋಮಗಳಿಗೆ, ಕಾರ್ಯಕ್ಕೆ, ಅನುಕೂಲತೆಗೆ ಅಂತ ಭಗವಂತನು ಅವ್ರಿಗೆ ಕೊಟ್ಟಿರೋದು ಕಾಮಧೇನು. ಈ ಕಾಮಧೇನು ಅಂದ್ರೆ ಈ ದೇವತಾ ಲೋಕದಲ್ಲಿರುವ ಒಂದು ಇದು ಗೋಮಾತೆ. ಸೊ ಇವರ ಏನ್ ಬೇಕಾದ್ರೂ ನಮ್ಗೆ ಕೊಡ್ಬೋದು, ಅಷ್ಟೊಂದು ಶಕ್ತಿ ಇರುತ್ತೆ ಇವ್ರಿಗೆ, ಅಷ್ಟೊಂದು ಇದಿರುತ್ತೆ. ಸೊ ಈ ಕಾಮಧೇನನ್ನು ಅವರು ಹೇಳ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಪರಶುರಾಮರು ಇರಲಿಲ್ಲ ಅಲ್ಲಿ. ಮತ್ತೆ ಪರಶುರಾಮರು ಬಂದ ತಕ್ಷಣ ಗೊತ್ತಾಗುತ್ತೆ ಈ ತರ ಸುದ್ದಿ. ಈ ಕಾರ್ತವೀರ್ಯ ಅರ್ಜುನ ಮತ್ತೆ ಅವರ ಸೈನಿಕರು ಎಲ್ಲ ಅವರ ರಾಜ್ಯಕ್ಕೆ ಮಹಿಷ್ಮತಿಪುರಕ್ಕೆ ಕರೆದುಕೊಂಡು ಹೋಗಿದ್ದಾರೆ, ಎಳೆದುಕೊಂಡು ಹೋಗಿದ್ದಾರೆ ಈ ಫೋರ್ಸ್ ಬಲಾತ್ಕಾರದಿಂದ ಕಾಮಧೇನು ಅಂತ. ಹಾಗೆ ಹೇಳ್ತಾರೆ, ಈ ಪರಶುರಾಮರು ಮಹಿಷ್ಮತಿಪುರಕ್ಕೆ ಹೋಗಿ ಅಲ್ಲಿ ಮೊದಲಿಗೆ ಅವ್ರ ಸೈನ್ಯವನ್ನು ಕಳಿಸ್ತಾರೆ. ಕಾರ್ತವೀರ್ಯ ಅರ್ಜುನ ಎಲ್ಲವರನ್ನು ಇವರು ಏಕಾಂತವಾಗಿ ಒಬ್ಬರೇ ಅವರು ಹತ್ಯೆ ಮಾಡ್ತಾರೆ. ನೋಡಿ ಅವ್ರದ್ದು ಪರಶು ಖಡ್ಗ. ಈ ಖಡ್ಗ ಅದು ಯಾವ ಸ್ಪೀಡಲ್ಲಿ ಅವರು ಮಾಡ್ತಾ ಇದ್ರು ಅಂದ್ರೆ ಹೇಳ್ತಾರೆ, ಅದು ಮನಸ್ಸಿನ ಸ್ಪೀಡ್ ಅಂತೆ. ಮನಸ್ಸಿನ ಮೈಂಡ್ ಸ್ಪೀಡ್ ಅಂದ್ರೆ ಅದನ್ನ ನಾವು ಲೆಕ್ಕ ಮಾಡೋಕ್ಕಾಗಲ್ಲ. ಒಂದು ಕ್ಷಣದಲ್ಲಿ ಅದು ಎಷ್ಟೋ ಲಕ್ಷ ಮೈಲ್ಗಳು ಟ್ರಾವೆಲ್ ಮಾಡೋದು. ಆ ಸ್ಪೀಡಲ್ಲಿ ಅವರು ಆ ಪರಶುವನ್ನ ಉಪಯೋಗಿಸ್ತಾ ಎಲ್ಲರನ್ನು ಸಾಯಿಸಿದ್ರಂತೆ. ಸ್ವಲ್ಪ ಆಯಾಸ ಆದಾಗ ಅವರು ವಿಂಡ್ ಸ್ಪೀಡ್ ಅಂದ್ರೆ ಗಾಳಿ ಸ್ಪೀಡಲ್ಲಿ ಅವರ ಮೈಂಡು ಇನ್ನ ಜಾಸ್ತಿ ಸ್ಪೀಡ್. ಸೊ ಫುಲ್ ಇದ್ದಾಗ ಮೈಂಡ್ ಸ್ಪೀಡ್ ಅಲ್ಲಂತೆ, ಸ್ವಲ್ಪ ಆಯಾಸ ಆದಾಗ ವಿಂಡ್ ಸ್ಪೀಡ್ ಅಲ್ಲಂತೆ. ಚಂಡಮಾರುತ ಬಂದಾಗ ನಾವು ನೋಡ್ತೀವಿ ಸ್ಪೀಡ್. ಅಷ್ಟರಲ್ಲಿ ಅವರೆಲ್ಲ ಪಟ್ 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 ಅಂತ ಕಚ್ ಎಲ್ಲ ತಲೆಗಳು ಓಡಿಸ್ಬಿಡ್ತಾರಂತೆ ಪರಶುರಾಮ. ಅಷ್ಟು ಶಕ್ತಿಶಾಲಿ. ಕೊನೆಗೆ ಆ ಕಾರ್ತವೀರ್ಯಾರ್ಜುನನ್ನು ಕೂಡ ಅವರು ಸಂಹಾರ ಮಾಡ್ತಾರೆ. ಇದು ಮತ್ತೆ ಮುಂದುವರಿಯುತ್ತೆ. ಇದು ಏನಾಗುತ್ತೆ ಅಂದ್ರೆ ಕಾರ್ತವೀರ್ಯಾರ್ಜುನ ಸಂಹಾರ ಮಾಡಿದ್ಮೇಲೆ ಅವ್ರು ವಾಪಸ್ ಬರ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ ಜಮದಗ್ನಿ, ಇದು ನೀನು ಮಾಡಿದ ಸರಿಯಲ್ಲ, ಇದು ಎಷ್ಟೇ ಆದ್ರೂ ಕೂಡ ಇವರು ಮಹಾರಾಜರು, ಅವರು ಭಗವಂತನ ಪ್ರತಿನಿಧಿ, ಇದೊಂದು ದೊಡ್ಡ ಪಾಪ ಮಾಡಿದ್ದು, ನೀನು ಈ ಪಾಪಕ್ಕೆ ನಿವಾರಣೆಗಾಗಿ ನೀನು ತೀರ್ಥಯಾತ್ರೆಗೆ ಹೋಗು ಅಂತ ಕಳಿಸ್ತಾರೆ. ಇವರು ಆ ಸಮಯಕ್ಕೆ ತೀರ್ಥಯಾತ್ರೆಗೆ ಹೋದಾಗ ಆ ಸಮಯಕ್ಕೆ ಆಕ್ಚುಲಿ ಹಿಂದೆ ಸ್ಟೋರಿ ಇದೆ, ಎಷ್ಟೋ ಇದರಲ್ಲಿ ಸ್ಟೋರಿ ಒಳಗೆ ಸ್ಟೋರಿ. ಜಮದಗ್ನಿ ಅವರು ಹಿಂದೆ ಏನಾಗಿರುತ್ತೆ, ಒಮ್ಮೆ ಇಂದ್ರನ ಯಾರೋ ಇದು ಬಂದಾಗ ಒಮ್ಮೆ ಅವ್ರು ತಪಸ್ಸೆ ಮಾಡ್ತಾ ಇರ್ತಾರೆ ಜಮದಗ್ನಿ. ಎನಿವೆ ಅದು ಇನ್ನೊಂದ್ಸಲ ಕೇಳೋಣ ಸ್ಟೋರಿಯ. ಈ ಸ್ಟೋರಿ ಅಂದ್ರೆ ಹೇಳೋದು ಅದು ಒಂದು ಮುಖ್ಯವಾದ ವಿಷಯನೇ. ಯಾಕಂದ್ರೆ ಜಮದಗ್ನಿ ಹಿಂದೆ ಈ ಕಾರ್ತವೀರ್ಯಾರ್ಜುನ ಲೀಲೆ ಆಗ ಮುಂಚೆ ಅವ್ರ ತಪಸ್ಸೆಯಲ್ಲಿ ಮಾಡುವಾಗ ಒಂದು ದಿವಸ ಅವ್ರ ಹೆಂಡತಿ ಅಂದ್ರೆ ಪರಶುರಾಮರ ತಾಯಿ ರೇಣುಕಾ ಅವರು
ಅವರು ನೀರು ತಗೊಂಡು ಬರ್ಲಿಕ್ಕೋ ಇಲ್ಲ ಇನ್ನೊಂದೇನೋ ಹೂ ತರ್ಲಿಕ್ಕೋ ಹೋಗಿರ್ತಾರೆ. ಹೋದಾಗ ಅಲ್ಲಿ ಯಾರೋ ಒಂದು ದೇವತಾ ವ್ಯಕ್ತಿ, ಗಂಧರ್ವ ರಾಜನ ಯಾರು ನೋಡ್ತಾರೋ, ಅದು ಅಹಲ್ಯ ಅನ್ಸುತ್ತೆ, ಅಹಲ್ಯ. ಇದು ಯಾರೋ ಗಂಧರ್ವ ಯಾರು ನೋಡ್ತಾರೆ. ನೋಡಿದಾಗ ಯಾರು ಅವರ ಒಂದು ವ್ಯಕ್ತಿ, ಯಾರೊಬ್ಬ ಯಾರೊಬ್ಬ ವ್ಯಕ್ತಿ ಇದ್ದಾರೆ, ಗಂಧರ್ವ ರಾಜ ಯಾರೋ, ಅವರ ಇವ್ರ ಜೊತೆಗೆ ಅವ್ರು ನೋಡಿದಾಗ ಇವರು ಕೂಡ ಒಂದು ಕಾಮದ ಇಚ್ಛೆ ಆಗುತ್ತೆ, ಒಂದು ಕ್ಷಣವಾಗಿ ಮಾನಸಿಕವಾಗಿ. ಅದು ನೋಡಿದ್ದೆ ಅವರು ಸ್ವಲ್ಪ ತಡ ಆಗುತ್ತದೆ ಬರೋದಕ್ಕೆ ಸಮಯ. ಇಲ್ಲಿ ಇವರು ಗೊತ್ತಾಗುತ್ತೆ, ಇವರು ಋಷಿಮುನಿಗಳು, ಜಮದಗ್ನಿ, ನನ್ನ ಹೆಂಡತಿ ಸ್ವಲ್ಪ ತಪ್ಪು ಭಾವನೆಯಿಂದ ಮನಸ್ಸಿನಲ್ಲಿ ಅವ್ರೇನೋ ಚಿಂತನೆ ಮಾಡಿದ್ದಾರೆ ಅಂತ. ಅವ್ರ ಮನೆಗೆ ಬಂದ್ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮಕ್ಕಳಿಗೆ ಹೇಳ್ತಾರೆ, 4 ಮಕ್ಕಳು ಅವರಿಗೆ, ನೀವು ನಿಮ್ಮ ತಾಯಿಯನ್ನು ಕೊಲ್ಲಬೇಕು, ನೀವು ಸಂಹಾರ ಮಾಡಬೇಕು, ಅವ್ರು ಅಪವಿತ್ರರಾಗಿದ್ದಾರೆ ಅಂತ. ಸೊ ಈ ತಾಯಿನ ಯಾರು ಕೊಲ್ತಾರ? ಸೊ ಮಕ್ಕಳು ಯಾರು ಕೂಡ ಒಪ್ಪೋದಿಲ್ಲ. ಕೊನೆಯ ಮಗನಾದ ಪರಶುರಾಮ ಗೊತ್ತು, ನಮ್ಮ ತಂದೆ ಇಂಥ ಇದು ಅಂದ್ರೆ ಅವ್ರಿಗೆ ನಾನು ಮುಂದೆ ಮತ್ತೆ ಹುಟ್ಟಿಸ್ಬೋದು ನಾನು ಅಂತ ಆಲೋಚನೆ ಮಾಡ್ತಾ ಅವ್ರೇನ್ ಮಾಡ್ತಾರೆ, ತಕ್ಷಣ ಅವ್ರ ತಾಯಿನ ಕೊಂದ್ಬಿಡ್ತಾರೆ. ತಾಯಿನ ಮತ್ತೆ ಎಲ್ಲ ಅವ್ರ ಅಣ್ಣಂದಿರನ್ನ ಎಲ್ಲಾನು ಕೊಂದ್ಬಿಡ್ತಾರೆ. ಇದಾದ್ಮೇಲೆ ತಂದೆ ಜಮದಗ್ನಿಗೆ ಸಂತೋಷ ಆಗುತ್ತೆ, ಈ ಮಗ ನನ್ನ ಮಾತನ್ನು ಕೇಳಿದ ಅಂತ. ಮತ್ತೆ ಏನಿಗೆ ವರ ಬೇಕು ಕೇಳು ಅಂತ ವರ ಕೊಟ್ಟಾಗ ಇವ್ರು ಹೇಳೋದು, ನನಗೆ ಮತ್ತೆ ನನ್ನ ತಾಯಿ ಮತ್ತೆ ನನ್ನ ಅಣ್ಣಂದಿರು ಹುಟ್ಟಿ ಬರ್ಬೇಕು, ಮತ್ತೆ ನಾನು ಅವ್ರನ್ನ ಕೊಂದೆ ಅಂತ ಅವ್ರು ನೆನಪಿರಬಾರ್ದು. ಅವ್ರಿಗೆ ಅವರು ಪುನರ್ಜನ್ಮ ತಾಳ್ಬೇಕು, ಮತ್ತೆ ಅವರು ಹೇಗೆ ಹಿಂದೆ ದೇಹದಲ್ಲಿದ್ರು ಹಾಗೆ ಇರಬೇಕು, ಮತ್ತೆ ಅವ್ರು ನೆನಪಿರಬಾರ್ದು ಈ ರೀತಿಯೆಲ್ಲ ಆಯ್ತು ಅಂತ ಘಟನೆ ಆಯ್ತು ಅಂತ. ಸೊ ಹಾಗೆ ಅವ್ರ ತಂದೆ ಆಯ್ತು ಅಂತ ಮತ್ತೆ ಆ ವರ ಪ್ರಕಾರವಾಗಿ ಅವ್ರ ತಾಯಿ ಇವರೆಲ್ಲ ಹುಟ್ಟಿ ಬರ್ತಾರೆ. ಸೊ ಇದರಲ್ಲಿ ಆಕ್ಚುಲಿ ಜಮದಗ್ನಿ ಅವರು ಒಂದು ಪಾಪನೇ ಆಯ್ತು, ಒಂದು ಚಿಕ್ಕ ತಪ್ಪಷ್ಟೇ. ಅವ್ರ ಹೆಂಡತಿ ಏನೋ ಒಂದು ಇದು ತೀವ್ರವಾಗಿ ಮಾಡಲಿಲ್ಲ, ಆದರೆ ಈ ವಿಚಾರವಾಗಿ ಅವರು ಅವ್ರಿಗೆ ಕೊಟ್ಟ ಶಿಕ್ಷೆ ಅದು ಒಂದು ಪಾಪ ಆಯ್ತಂತೆ. ಸೊ ನಂತರ ಈಗ ಏನಾಗುತ್ತೆ, ಕಾರ್ತವೀರ್ಯಾರ್ಜುನ ಸಂಹಾರ ಆಗಿದೆ. ಕಾರ್ತವೀರ್ಯಾರ್ಜುನ ಸಂಹಾರ ಆದ ನಂತರ ಪರಶುರಾಮರನ್ನ ಅವರು ಕಳಿಸಿದ್ದಾರೆ ತೀರ್ಥಯಾತ್ರೆಗೆ, ಎಲ್ಲ ಪಾಪಗಳ ಅವ್ರನ್ನ ನಿವಾರಣೆ ಆಗ್ಬೇಕು ಅಂತ. ಸೊ ಮತ್ತೆ ಕಾರ್ತವೀರ್ಯಾರ್ಜುನ ಮಕ್ಕಳಿದ್ದಾರೆ, ಆ ಮಕ್ಕಳು ಏನ್ ಮಾಡ್ತಾರೆ, ಒಂದು ರಿವೆಂಜ್ಗೆ ಅವ್ರೀಗ ಬಂದು ಜಮದಗ್ನಿಯನ್ನು ಕೊಂದುಬಿಡ್ತಾರೆ. ಜಮದಗ್ನಿ ಧ್ಯಾನದಲ್ಲಿದ್ದಾಗ ಪರಶುರಾಮ ತಂದೆ ಅವರ ತಲೆಯನ್ನು ತೆಗೆದಿರ್ತಾರೆ. ಅವಾಗ ಅವ್ರ ತಾಯಿ ರಾಮ 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 ಅಂತ ಇದು ಮಾಡ್ತಾರೆ ಪರಶುರಾಮಗೆ. ಅವಾಗ ರಾಮ ಕೇಳಿ ಪರಶುರಾಮರು ಬರ್ತಾರಂತೆ. ಬಂದು ಈ ಕಾರ್ತವೀರ್ಯಾರ್ಜುನ ಮಕ್ಕಳು ಯಾರಿರ್ತಾರೆ ಇವರ ಹಿಂದೆ ಬೆನ್ನಟ್ಟಿ ಮತ್ತೆ ಆ ಮಹಿಷ್ಮತಿಪುರಕ್ಕೆ ಹೋಗಿ ಇವರೆಲ್ಲರನ್ನು ಕೂಡ ಸಾಯಿಸ್ತಾರೆ. ಮೊದಲಿಗೆ ಅವ್ರ ತಂದೆ ಕಾರ್ತವೀರ್ಯಾರ್ಜುನ ಸಾಯಿಸಿರ್ತಾರೆ. ಈ 2ನೇ ಬಾರಿ ಅವರು ಬಂದು ಕಾರ್ತವೀರ್ಯಾರ್ಜುನ ಮಕ್ಕಳು ಅವ್ರನ್ನೆಲ್ಲರನ್ನು ಸಂಹಾರ ಮಾಡ್ತಾರೆ. ಎಲ್ಲ ರಂಡಗಳೆಲ್ಲ ಒಂದು ರಕ್ತದ ಇದಾಗುತ್ತದೆ, ಕಾಲುವೆ ಆಗುತ್ತೆ, ನದಿನೇ ಬರುತ್ತೆ. ಸೊ 2ನೇ ಬಾರಿ. ಸೊ ಈ ಪಾಠ ಏನು ಹೇಳ್ತಾರೆ ಅಂದ್ರೆ, ಇಲ್ಲಿ ಜಮದಗ್ನಿ ಕೂಡ ಅವರು ಕೂಡ ಮರಣವನ್ನು ಹೊಂದ್ರು. ಯಾಕೆ ಹೊಂದಿದ್ರು ಅಂದ್ರೆ, ಅವ್ರು ಮಾಡಿದ ಅವರ ಆದೇಶದಿಂದ ಅವರ ಹೆಂಡತಿ ಮಕ್ಕಳನ್ನ ಅವರು ಯಾರು ಸಾಯಿಸಿದ್ರು. ಸೊ ಈ ಕರ್ಮ ಸಿದ್ಧಾಂತ ಅನ್ನೋದು, ಕರ್ಮ ಅನ್ನೋದು ಆ ರೀತಿ ಅಂತ ಇದು ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಹೇಳ್ತಾರೆ. ಜಮದಗ್ನಿ ಅಂತ ವ್ಯಕ್ತಿಯು ಕೂಡ ಅವರು ಕೂಡ ಆ ಕರ್ಮವನ್ನು ಅನುಭವಿಸಬೇಕಿತ್ತು, ಅಂದ್ರೆ ಅವರು ಕೂಡ ಮರಣವನ್ನು ಹೊಂದಬೇಕಾಯ್ತು. ಅಫ್ಕೋರ್ಸ್ ಇದ್ರ ನಂತರ ಪರಶುರಾಮರು ಅವರ ತಪಸ್ಸೆಯಿಂದ ಜಮದಗ್ನಿಯವರಿಗೆ ಸಪ್ತರ್ಷಿಗಳಾಗ್ತಾರೆ. ಈಗ ಸಪ್ತರ್ಷಿಗಳವರು, ಆದರೆ ನಾವು ಲೌಕಿಕವಾಗಿ ನೋಡಿದಾಗೆ ಅವರ ಒಂದು ಮರಣ, ಅವರ ಅಂತ್ಯ ಆಯ್ತು. ಸೊ ಇದು ಯಾರಾದರೂ ಆಗಿರ್ಬೋದು, ಜಮದಗ್ನಿ ಆಗಿರ್ಬೋದು, ಇಲ್ಲಿ ಕಾರ್ತವೀರ್ಯಾರ್ಜುನ ಆಗಿರ್ಬೋದು, ಇಲ್ಲಿ ಪರಶುರಾಮರಂದ್ರೆ ಭಗವಂತನ ಶಕ್ತ್ಯಾವೇಶ ಅವತಾರ. ಹಾಗಾಗಿ ಅವರು ಇವರನ್ನು ಕೊಂದಿದ್ರು ಕೂಡ ಅವ್ರಿಗೇನು ಇದಾಗ್ಲಿಲ್ಲ. ಆದ್ರೆ ಅವರು ಕೂಡ ಒಂದು ಪಶ್ಚಾತ್ತಾಪಕಾರಿಯಾಗಿ ಅವರು ತೀರ್ಥಕ್ಷೇತ್ರಗಳನ್ನ ನೋಡಿ ಬಂದ್ರು. ಮತ್ತೆ ಕೂಡ ಅವರು ಎಲ್ಲ ಧ್ಯಾನ ತಪಸ್ಸೆ ಎಲ್ಲ ಯಜ್ಞ ಹೋಮ ಕಾರ್ಯಗಳು ಮಾಡಿದ್ರು. ಯಾರು? ನಮ್ಮ ಪರಶುರಾಮರು. ಅವರ ಪಾಪಗಳನ್ನು ತೆಗಿಲಿಕ್ಕೆ, ತೋರಿಸ್ಲಿಕ್ಕೆ. ಸೊ ಇದೊಂದು ಈ ರೀತಿಯಲ್ಲಿ ಪರಶುರಾಮರು ಅವರ ಅವತಾರ. ಇದು ಕೂಡ ಭಾಗವತನ ಡೀಟೇಲ್ ಬರುತ್ತೆ ಮತ್ತೆ. ಸೊ ಎಲ್ಲ ಇವರ ಇದು ನೋಡೋಣ. ಪರಶುರಾಮ. ಸೊ ಮತ್ತೆ ನಾವು ಕೇಳೋದು, ಪರಶುರಾಮರು ಇಲ್ಲಿ ಪಾಚಕ ಕ್ಷೇತ್ರದಲ್ಲಿ ಅವ್ರು ಬಂದು ಅವರೆಲ್ಲ ಆಯುಧಗಳನ್ನು, 4 ಆಯುಧಗಳು ಅವ್ರದ್ದೇನಿದೆ ಎಲ್ಲನೂ ಒಂದೊಂದು ಕಡೆ ಹಾಕ್ತಾರೆ. ಪರಶು ತೀರ್ಥ, ಬಾಣ ತೀರ್ಥ, ಗದಾ ತೀರ್ಥ ಮತ್ತೆ ಧನುಷ್ ತೀರ್ಥ, 4 ತೀರ್ಥಗಳಿವೆ ಇಲ್ಲಿ. ಆ ಬೆಟ್ಟ ಪರಶುರಾಮ ಬೆಟ್ಟ ಇದೆ ಇಲ್ಲಿ. ಸೊ ಇಲ್ಲಿ ಬಂದು ಮತ್ತೆ ಇಲ್ಲಿಂದ ಹಿಂದೆ ಪರಶುರಾಮ ಸೃಷ್ಟಿ ಅಂತ ನಾವು ಹೇಳೋದು ಮಾಡೋದು. ಪರಶುರಾಮ ಭೃಗುಪತಿ ಭೃಗುವಂಶದಲ್ಲಿ ಬರೋದು, ಭೃಗುಪತಿ ರೂಪ ಪರಶುರಾಮರು. ಇವತ್ತಿಗೆ ಆಯ್ತು ಅನ್ಸುತ್ತೆ. ಕೂಡ ನೋಡಿದ್ವಿ
ಇವತ್ತು ನಾವು ವಾಮನ ಅವತಾರ ನೋಡಿದ್ವಿ, ಧನ್ವಂತರಿ, ಮತ್ತೆ ಮೋಹಿನಿ ಮೂರ್ತಿ, ಮತ್ತೆ ಈಗ ಪರಶುರಾಮ. ಹರೇ ಕೃಷ್ಣ. ಯಾರಾದರೂ ಏನಾದರೂ ಆ್ಯಡ್ ಮಾಡ್ತೀರಾ ಏನಾದರೂ ಅಂತ ಹೇಳಿ ಆ್ಯಡ್ ಮಾಡ್ಬೋದು. ಈ ಭಗವಂತನ ಎಷ್ಟೋ ಒಂದು ನಮಗೆ ಪಾಠಗಳಿದೆ. ಯಾರಾದರೂ ಹೇಳ್ತೀರಾ ಅಂತ ಹೇಳ್ಬೋದು. ಪ್ರಭುಜಿ, ನೀವು ಗ್ರಹಣದ ಬಗ್ಗೆ ಹೇಳಿದ್ರಲ್ಲ, ಸೊ ನಾವು ಕೇಳ್ತೇವೆ ಯಾವಾಗ್ಲೂ ರಾಹುಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಹಂಗೆ ಕೇಳ್ತೀವಲ್ವಾ ಅದರ ಬಗ್ಗೆ. ಮತ್ತೆ ಪರಶುರಾಮ ಕೊನೆಯಲ್ಲಿ ತೀರ್ಥಹಳ್ಳಿ ಹತ್ರ ಪರಶುರಾಮ ಕೊಂಡ ಅಂತ ಒಂದು ಇದೆಯಂತೆ, ಅಲ್ಲಿ ಬಂದು ಅವನು ರಕ್ತವನ್ನು ತೊಳಿತಾನೆ ಅಂತ ಹೇಳ್ತಾರೆ ಕೆಲವರು. ಅಲ್ಲಿ ಆ ಊರಿನವರು ಹೇಳಿದ್ರು ಒಬ್ರು, ಅಲ್ಲಿ ಬಂದು ಅವನು ಕೊಡಲಿಯನ್ನ ತೊಳೆಯುವುದು ಅಂತ. ಹಾಗೆ ಇಲ್ಲಿ ನಾವು ಪಾಜಕ ಕ್ಷೇತ್ರ ಅಂತಿದೆ. ನೀವು ಇಲ್ಲಿ ನೋಡಿ, ಮಂಗಳೂರು ಉಡುಪಿ ಮಧ್ಯದಲ್ಲಿ ಕಟ್ಪಾಡಿ ಬರುತ್ತೆ. ಕಟ್ಪಾಡಿಯಿಂದ ನೀವು ಡಿವಿಯೇಷನ್ ಹೋದ್ರೆ ಮಧ್ವಾಚಾರ್ಯರ ಹುಟ್ಟಿದ ಜಾಗ ಕಾಟ್ಪಾಡಿ. ಸೊ ಇಲ್ಲಿ ಪರಶುರಾಮ ಬೆಟ್ಟ ಅಂತ ಇದೆ, ಒಂದು ದುರ್ಗಾ ಬೆಟ್ಟ ಅಂತಿದೆ. ಎರಡು ಅಪೋಸಿಟ್. ದುರ್ಗಾ ಬೆಟ್ಟದಲ್ಲಿ ದೇವಿ ಇದ್ದಾರೆ ಹೇಳ್ತಾರೆ ಅವರು, ಅಲ್ಲಿ ದೇವಿ. ಈ ಪರಶುರಾಮ ಬೆಟ್ಟದಲ್ಲಿ ಪರಶುರಾಮ ದೇವಸ್ಥಾನ ಇದೆ. ಸೊ ಮತ್ತೆ ಇಲ್ಲಿ ಅವ್ರು ಬಂದು ಅವರ 4 ಆಯುಧಗಳನ್ನು ಅವರು ಇರ್ಬೋದು, ತೀರ್ಥಹಳ್ಳಿಯಲ್ಲಿ ನೀವು ಹೇಳಿದ್ರೆ ತೊಳೆದಿರ್ಬೋದು ಅಲ್ಲಿ. ಮತ್ತೆ ಇಲ್ಲಿ ಹೇಳೋದು, ಇಲ್ಲಿ ಬಂದು ಅವರು ಅವರ ಆಯುಧಗಳನ್ನು ಅವ್ರು ಬಿಸಾಡಿದ್ರೆ ಅವ್ರು ಎಸೆತಾರೆ. ಇನ್ನು ಬೇಡ, ಇದರ ಕೆಲಸ ಆಯ್ತು ನನಗೆ, ನಾನಿನ್ನ ಭಗವಂತನ ಧ್ಯಾನದಲ್ಲಿ ಇರ್ತೇನೆ ಅಂತ. ಆಗ ಅವರು ಎಸೆದ 4 ದಿಕ್ಕಿನಲ್ಲಿ 4 ತೀರ್ಥಗಳಾಗಿದೆ. ಇದು ಪರಶು ತೀರ್ಥ, ಗದಾ ತೀರ್ಥ, ಬಾಣತೀರ್ಥ, ಧನುಷ್ ತೀರ್ಥ ಅಂತೇನೋ, ಈ ಥರ 4 ತೀರ್ಥಗಳಿದೆ. ಮತ್ತೆ ಹೇಳ್ತಾರೆ, ಈ ಮಧ್ವಾಚಾರ್ಯರು ಪ್ರತಿ ದಿವಸ ಅವ್ರ ಮನೆಯಿಂದ ಅಲ್ಲಿ ಆ ಬೆಟ್ಟಕ್ಕೆ ಒಂದು ಸ್ವಲ್ಪ ದೂರ, ಅದು ಅಷ್ಟು ದೂರ ಏನಿಲ್ಲ, ಆದರೆ ಒಂದು 2 ಕಿಲೋಮೀಟರ್ ಇರ್ಬೋದು, ಅವ್ರು ಪ್ರತಿ ದಿವಸ ಹೋಗ್ತಾ ಇರಂತೆ. ಮಗುವಾಗಿದ್ದಾಗಲೇ ಅವರು ವಿಸಿಟ್ ಮಾಡ್ತಾ ಇರಂತೆ. ಸೊ ಅವ್ರ ತಾಯಿ ಹೇಳಿದ್ದು, ನೀನು ಪ್ರತಿ ದಿವಸ ಈ ಥರ ನೀನು ಏಕಾಂತವಾಗಿ ಅರಣ್ಯದಲ್ಲಿ ಹೋದ್ರೆ ನಮಗೆ ಭಯ ಆಗುತ್ತೆ ನನಗೆ ಅಂತ. ಸೊ ಆಗ ಇವರು ಮಧ್ವಾಚಾರ್ಯರು ಏನು ಮಾಡ್ತಾರೆ, ನಾನು ನಾಳೆಯಿಂದ ಹೋಗೋದಿಲ್ಲ ಪ್ರತಿ ಈ ಥರ, ನಾನು ಈ ತೀರ್ಥಗಳನ್ನ ಇಲ್ಲೇ ಸೃಷ್ಟಿ ಮಾಡ್ತೀನಿ ಅಂತ. ಅವ್ರ ಮನೆ ಇದೆ, ಮಧ್ವಾಚಾರ್ಯರ ಮನೆ ಈಗಲೂ ಕೂಡ ಇದೆ. ಅದ್ರ ಪಕ್ಕದಲ್ಲೇ ಅವರು ವಸುದೇವ ತೀರ್ಥ ಅಂತ ಒಂದು ಮಾಡಿದ್ದಾರೆ. ಈ 4 ತೀರ್ಥಗಳು ಬಂದು ನೀರು ಅಲ್ಲಿ ತುಂಬುತ್ತೆ. ಅಂದ್ರೆ ಈ ತೀರ್ಥಗಳ ಬಗ್ಗೆ ಹೇಳ್ತಾರೆ ಒಂದು ಚರಿತ್ರೆ. ಈ ಒಂದೊಂದು ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಒಂದೊಂದು ಪಾಪ ವಿಮೋಚನೆ ಅಂತ ಒಂದೊಂದು ಇದಿದೆ ಅಲ್ಲಿ. ಸೊ ಈ ವಸುದೇವ ತೀರ್ಥ ಅನ್ನೋದು ಈ ಮಧ್ವಾಚಾರ್ಯರ ಮನೆ ಪಕ್ಕದಲ್ಲೇ, ಅವ್ರ ಮಗುವಾಗಿದ್ದಾಗಲೇ ಈ 4 ತೀರ್ಥಗಳು ಇಲ್ಲಿ ಬಂದು ಸೃಷ್ಟಿಯಾಗಿದ್ದು ನಾವು ಅಲ್ಲಿ ನೋಡ್ತೇವೆ ಪಾಜಕ ಕ್ಷೇತ್ರದಲ್ಲಿ. ಇದು ನೀವಾಗ ನೆಕ್ಸ್ಟ್ ಮಂಗಳೂರು ಬಂದಾಗ, ಉಡುಪಿಗೆ ಬಂದಾಗ ಇದನ್ನು ಕೂಡ ನೋಡಿ. ಇದು ತುಂಬಾ ಹತ್ತಿರನೇ ಇದೆ, ಅರ್ಧ ಗಂಟೆ ಅಷ್ಟೇ. ಪಾಜಕ ಕ್ಷೇತ್ರ ತುಂಬಾ ಚೆನ್ನಾಗಿದೆ. ನಮಗೂ ಕೂಡ ಗೊತ್ತೇ ಇರಲಿಲ್ಲ, ಎಷ್ಟೋ ವರ್ಷಗಳು ಮಂಗಳೂರಲ್ಲಿ ಇದ್ವಿ ನಾವು. ಪಾಜಕ ಕ್ಷೇತ್ರದ ಬಗ್ಗೆ ಕೇಳಿದ್ದೆವು, ಆದರೆ ನಾವು ನೋಡಿರ್ಲಿಲ್ಲ ನಾವು. ಮತ್ತೆ ಅಲ್ಲಿ ತುಂಬಾ ಅಲ್ಲಿ ಮಧ್ವಾಚಾರ್ಯರ ಮನೆ ಇದೆ. ಮಧ್ವಾಚಾರ್ಯರ ತಂದೆ ಪೂಜೆ ಮಾಡಿದ ಮೂರ್ತಿಗಳಿದ್ದಾರೆ, ಅನಂತಾಸನ. ಮತ್ತೆ ಮಧ್ವಾಚಾರ್ಯರು ಬಾಲ್ಯದಾಗಿದ್ದಾಗ, ಅವ್ರು ಚಿಕ್ಕ ಹುಡುಗನಾಗಿದ್ದಾಗ ಮಾಡಿದ ಲೀಲೆಗಳೆಲ್ಲ ಇದೆ ಅಲ್ಲಿ ಹತ್ತಿರ ಎಲ್ಲ. ಒಂದು ಪವಿತ್ರ ಸ್ಥಳ, ತೀರ್ಥ ಸ್ಥಳ ಪಾಜಕ ಕ್ಷೇತ್ರ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದ. ಹೇಗಿದ್ರೆ ನಾಳೆ ಎಲ್ಲರೂ ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ अनंत कोटि वैष्णव वृंद की जय। नामाचार्य शरदास ठाकुर की जय।